नासाभ्यन्तरचारिणौ यतेन्द्रियमनोबुद्धिः मुनिः मोक्षपरायणः विगतेच्छाभयक्रोधो यः सदा मुक्त एव सः। ಅಧ್ಯಾತ್ಮವಾದಿಯು ಹೊರಗಿರುವ ಇಂದ್ರಿಯ ವಿಷಯಗಳನ್ನು ದೂರ ಮಾಡಿ ಕಣ್ಣುಗಳನ್ನು ದೃಷ್ಟಿಯನ್ನು ಎರಡು ಹುಬ್ಬುಗಳ ನಡುವೆ ಕೇಂದ್ರೀಕರಿಸಿ ಶ್ವಾಸೋಚ್ಛ್ವಾಸಗಳನ್ನು ಮೂಗಿನ ಹೊಳ್ಳೆಗಳಲ್ಲಿ ನಿಲ್ಲಿಸಿ ಆ ಮೂಲಕ ಮನಸ್ಸನ್ನು ಇಂದ್ರಿಯಗಳನ್ನು ಬುದ್ಧಿಯನ್ನು ನಿಯಂತ್ರಿಸಿ ಮೋಕ್ಷವನ್ನೇ ಗುರಿಯನ್ನಾಗಿ ಮಾಡಿಕೊಂಡಿರುತ್ತಾನೆ. ಇಂತಹ ಅಧ್ಯಾತ್ಮವಾದಿಯು ಆಸೆ, ಭಯ ಮತ್ತು ಕ್ರೋಧಗಳಿಂದ ಮುಕ್ತನಾಗುತ್ತಾನೆ. ಸದಾ ಈ ಸ್ಥಿತಿಯಲ್ಲಿರುವವನು ನಿಶ್ಚಯವಾಗಿಯೂ ಮುಕ್ತನಾದವನು. ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕಮಹೇತುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತೃ ನಾನೇ, ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮ ಪ್ರಭು ನಾನೇ, ಮತ್ತು ಎಲ್ಲ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ ಎಂದು ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮ ಸನ್ಯಾಸ ಯೋಗೋ ನಾಮ ಪಂಚಮೋಧ್ಯಾಯಃ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ತಮಗೂ ಗುರುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಎಲ್ಲ ವೈಕುಂಠ ದ್ವಾರ ಪ್ರವೇಶ ಮಾಡಿ ಬಂದ್ರ ದೇವಸ್ಥಾನದಲ್ಲಿ? ಹೌದು ಗುರುಜಿ. ಧನ್ಯವಾದಗಳು. ಓಕೆ, 1 ಸೆಕೆಂಡ್. ಅದೇ ಕೋ-ಹೋಸ್ಟ್ ಮಾಡ್ಬಿಡ್ತೇನೆ. ಹಾಗೆ ಕೀರ್ತನೆ ಮಾಡಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ, ಜಯ ಗಿರಿವರಧಾರಿ, ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ, ಜಯ ಗಿರಿವರಧಾರಿ, ಯಶೋದಾನಂದನ ವೃಜ ಜನ ರಂಜನ, ಯಶೋದಾನಂದನ ವೃಜ ಜನ ರಂಜನ, ಯಶೋದಾನಂದನ ವೃಜ ಜನ ರಂಜನ, ಯಶೋದಾನಂದನ ವೃಜ ಜನ ರಂಜನ, ಯಮುನಾ ತೀರಾವನಚಾರಿ, ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ,
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಶ್ರೀ राम संकीर्तन की जय श्री प्रभुपाद की जय राधा गोविंद की जय हरे कृष्ण अनंत कोटि वैष्णव वृंद की जय ಎಲ್ಲ ಭಕ್ತಿಗೂ ಜಯ ಹರೇ ಕೃಷ್ಣ ಸೊ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ 5ನೇ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತಾನೂ ಕರೀತಾರೆ ಇದನ್ನ ಕರ್ಮಯೋಗ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಹೇಗೆ ನಾವು ಭಗವಂತನನ್ನ ಪ್ರಜ್ಞೆಯಲ್ಲಿ ಇರಿಸಿಕೊಂಡು ನಮ್ಮ ಕರ್ತವ್ಯವನ್ನು ನಾವು ಮಾಡೋದು ಹೇಗೆ ಕರ್ಮ ಮಾಡೋದು ಹೇಗೆ ಅನ್ನುವಂಥದ್ದು ಇವತ್ತಿನ ಅಧ್ಯಾಯದಲ್ಲಿ ನಮಗೆ ಗೊತ್ತಾಗುತ್ತೆ ಈಗ ಈ ಅಧ್ಯಾಯವನ್ನು ನಾವು ಇವತ್ತಿನ ಕ್ಲಾಸನ್ನು ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋ ಶ್ರೀರಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಹಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತೆ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷೂನ್ಯವಾದಿ ಪಾಶ್ಚಾತ್ಯ ದೇಶಧಾರಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ನಿನ್ನಿನ ಅಧ್ಯಾಯದಲ್ಲಿ ನಾವೇನನ್ನ ತಿಳ್ಕೊಂಡ್ವಿ? ಸೊ ಭಗವಂತನಿಂದ ಬಂದಂತಹ ಪರಂಪರೆ, ಮುಖ್ಯವಾಗಿ ಎಷ್ಟು ಪರಂಪರೆಗಳಿದ್ವು? ಗುರು ಪರಂಪರೆ. ನಿನ್ನೆ ಎಷ್ಟು ಪರಂಪರೆಗಳನ್ನ ನಾವು ನೋಡಿದ್ವಿ? ಶ್ರೀಕೃಷ್ಣನಿಂದ ಶುರುವಾಗಿರುವಂತಹ ಗುರು ಪರಂಪರೆ. ಅಲ್ಲಲ್ಲ, 32 ಗುರುಗಳು ಬಂದಿದ್ದಾರೆ ಇಸ್ಕಾನಿನ ಪರಂಪರೆಯಲ್ಲಿ. ಆದರೆ ಇದರಲ್ಲಿ ಅಂದ್ರೆ ಟೋಟಲ್ ಭಗವಂತನಿಂದ ಸ್ಟಾರ್ಟ್ ಆದ ಪರಂಪರೆಗಳಲ್ಲಿ 4 ಪರಂಪರೆಗಳನ್ನ ನಾವು ಮುಖ್ಯವಾಗಿ ನೋಡಿದ್ವಿ. ಯಾವುದು ಹೇಳ್ತೀರಾ? ಯಾರಿಗಾದ್ರೂ ಗೊತ್ತಿದ್ಯಾ? ಒಂದನೇದಾಗಿ ಇಸ್ಕಾನಿನ ಪರಂಪರೆ ಬ್ರಹ್ಮ ಪರಂಪರೆ, ಬ್ರಹ್ಮನಿಂದ ಸ್ಟಾರ್ಟ್ ಆಗತ್ತೆ. ಇನ್ನೊಂದು ಲಕ್ಷ್ಮಿಯಿಂದ ಸ್ಟಾರ್ಟ್ ಆಗತ್ತೆ. ಮತ್ತೊಂದು ಶಿವನಿಂದ ಸ್ಟಾರ್ಟ್ ಆಗತ್ತೆ. ಮತ್ತೆ ಇನ್ನೊಂದು ಪರಂಪರೆ ಯಾರಿಂದ? ಚತುಷ್ಕುಮಾರರು ಅಥವಾ ಅಶ್ವಿನಿ ಕುಮಾರರು, 4 ಚತುರ್ಕುಮಾರರು ಅಂತ ಅವರಿಂದ. ಸೊ ಈ ಮಾಧ್ವಾಚಾರ್ಯರು ಈ ಬ್ರಹ್ಮ ಪರಂಪರೆಯಲ್ಲಿ ಬಂದ್ರೆ, ಇವರು ಯಾರು? ರಾಮಾನುಜಾಚಾರ್ಯರು ಲಕ್ಷ್ಮೀ ಪರಂಪರೆಯಲ್ಲಿ, ವಿಷ್ಣುಸ್ವಾಮಿ ಅನ್ನುವಂಥವರು ಶಿವ ಪರಂಪರೆಯಲ್ಲಿ, ಮತ್ತು ನಿಂಬಾರ್ಕಾಚಾರ್ಯರು ಈ ಕುಮಾರ ಪರಂಪರೆಯಲ್ಲಿ ಬರ್ತಾರೆ. ಮುಖ್ಯ ಗುರುಗಳು, ಅವರನ್ನ ಭಗವಂತ ಸೆಲೆಕ್ಟ್ ಮಾಡ್ತಾನೆ ಗುರುಗಳನ್ನಾಗಿ. ಅದೇ ಮಾಧ್ವ ಗೌಡಿಯ ಇವರು ಚೈತನ್ಯ ಮಹಾಪ್ರಭುಗಳು 22ನೇ ಗುರುಗಳಾಗಿ ಬರ್ತಾರೆ. ಇವರು 32ನೇ ಗುರುಗಳಾಗಿ ಮಾಧ್ವ ಗೌಡಿಯ ಸಂಪ್ರದಾಯ ಅಂತ ಕರೆಸ್ಕೊಳ್ಳತ್ತೆ ಇಸ್ಕಾನ್ ಪರಂಪರೆ. ಆದ್ರೆ ಈ ಮಧ್ವಾಚಾರ್ಯರಿಂದ ಉಡುಪಿ ಮಠದ ಪರಂಪರೆಯಲ್ಲ ನಾವು ಮಾಧ್ವ ಪರಂಪರೆ ಅಂತ ಹೇಳ್ತಾರೆ ಅವರು. ಈಗ ನೀವು ನೋಡಬಹುದು, ಈಗ ಈ ತಿರುಪತಿ ಇರಬಹುದು ಅಥವಾ ಈ ಮಂತ್ರಾಲಯ, ಅವರದೆಲ್ಲ ಪರಂಪರೆ ಲಕ್ಷ್ಮೀ ಪರಂಪರೆ, ಶ್ರೀ ಪರಂಪರೆ ಅಂತ ಹೇಳ್ತಾರೆ ಅವರು. ಆದ್ರಿಂದ
ಸೊ ಆ ರೀತಿಯಾಗಿ ಪರಂಪರೆಯಲ್ಲಿ ನಾವು ಬರ್ತೇವೆ. ಅದರಿಂದ ಭಗವಂತ ಹೇಳ್ತಾನೆ, ಏನು ನಾವು ಜ್ಞಾನವನ್ನ ಪಡೆಯಬೇಕಂದ್ರೆ ಗುರುವಿನ ಬಳಿಗೆ ಹೋಗಿ ವಿನಮ್ರರಾಗಿ ಪ್ರಶ್ನೆ ಮಾಡುವುದರ ಮುಖಾಂತರ ನಾವು ಜ್ಞಾನವನ್ನ ಪಡೆಯಬೇಕು ಅನ್ನುವಂತಹದ್ದು. ಕೃಷ್ಣನ ರೂಪದ ಬಗ್ಗೆ ನಾವು ಎಲ್ಲಾ ಯುಗಗಳ ಬಗ್ಗೆ ತಿಳ್ಕೊಂಡ್ವಿ. ಹೇಗೆ ಯಾವಾಗ ಭೂಮಿ ಮೇಲೆ ಭಗವದ್ಗೀತೆ ಬಂದಿದೆ ಅನ್ನುವಂತಹದ್ದು, ಹೇಗೆ ಕೃಷ್ಣ ಹೇಳ್ತಾನೆ ಎಲ್ಲೋ ಇದು ಛೇದವಾಯಿತು ಅನ್ನುವಂತ ಮಾತನ್ನ. ಆಮೇಲೆ ಕೃಷ್ಣ ಅರ್ಜುನ ಕೇಳ್ತಾನೆ, ನಾವಿಬ್ರು ಸಮಕಾಲೀನರು ಹೇಗೆ ಅಂತ. ನೀನು ಅಷ್ಟು ಮೊದಲು ವಿವಸ್ವಾನಿಗೆ, ಯಾರಿಗೆ? ವಿವಸ್ವಾನ್ ಸೂರ್ಯ ದೇವನಿಗೆ ನೀನು ಈ ಜ್ಞಾನವನ್ನ ಕೊಟ್ಟೆ ಅಂತ ಆದ್ರೆ, ಯುಗಗಳ ಆದಿಯಲ್ಲಿ ನೀನು ಕೊಟ್ಟೆ ಅಂತ ಹೇಳಾದ್ರೆ, ಈಗ ನಾನು ನೀನು ಹೇಗೆ ಒಂದೇ ವಯಸ್ಸಿನವರು? ಆಗ ಕೃಷ್ಣ ಹೇಳ್ತಾನೆ, ನಾನು ಹುಟ್ಟಿಲ್ದೆ ಇರುವವನು, ಯಾರು ಇದನ್ನ ಅರ್ಥ ಮಾಡಿಕೊಳ್ತಾರೆ ಅವರಿಗೂ ಸಹಿತ ಮೋಕ್ಷ ಸಿಗತ್ತೆ. ಅದರಿಂದ ಯಾರು ಅವನಲ್ಲಿ ಕುರಿತಾಗಿ ಭಕ್ತಿಯನ್ನ ಮಾಡ್ಕೊಂಡು ಬರ್ತಾರೆ, ಎಲ್ಲರೂ ಭಗವಂತನ ಧಾಮವನ್ನ ಸೇರ್ತಾರೆ. ಅದು ನಿತ್ಯವಾದಂತಹದ್ದು, ಶಾಶ್ವತವಾದಂತಹ ಧಾಮ ಅನ್ನುವ ಮಾತನ್ನ ಹೇಳ್ತಾನೆ. ಅದರಿಂದ ಕರ್ಮಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಕರ್ಮ, ವಿಕರ್ಮ ಮತ್ತೆ ಅಕರ್ಮ ಅನ್ನುವಂತಹದ್ದು. ಈ ಕರ್ಮ ಅಂದ್ರೆ ಏನು? ಮಾಡುವುದು, ಒಳ್ಳೇದು ಮಾಡುವುದು. ಕರ್ಮ ಅಂದ್ರೆ ಕರ್ಮಕಾಂಡ, ಅಥವಾ ಅದನ್ನ ಮಾಡುವುದು. ಕಾಮ ಅಂದ್ರೆ ಕರ್ಮ, ಫಲಾಪೇಕ್ಷಿತ ಕರ್ಮ. ಕರ್ಮ ಅಂದ್ರೆ ಫಲಾಪೇಕ್ಷಿತ ಕರ್ಮ. ವಿಕರ್ಮ ಅಂದ್ರೆ ಏನು? ಮಾಡಬಾರದ ನಿಷಿದ್ಧ ಕರ್ಮ. ಮಾಡಬಾರದ ಕರ್ಮಗಳನ್ನ ವಿಕರ್ಮ ಅಂತ ಕರೀತಾರೆ. ಅಕರ್ಮ ಅಂದ್ರೆ ಏನು? ಈಗ ಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಕರ್ಮಗಳು ಅಕರ್ಮ. ಇವತ್ತಿನ ಅಧ್ಯಾಯದಲ್ಲಿ ನಾವು ಈ ಅಕರ್ಮದ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಆದ್ರಿಂದ ಜ್ಞಾನ ಹೇಗೆ ನಾವು ಯಜ್ಞ, ಜಪಯಜ್ಞ, ಭಗವಂತನಲ್ಲಿ ಭಕ್ತಿಯನ್ನ ಮಾಡುವುದರ ಮುಖಾಂತರ ನಾವು ಜ್ಞಾನವನ್ನ ಪಡೆಯಬಹುದು. ಜ್ಞಾನವನ್ನ ಪಡೆಯಲಿಕ್ಕೆ ನಾವು ಗುರುಗಳ ಆಶ್ರಯವನ್ನ ಪಡೆದು ಗುರುಗಳ ಹತ್ರ ವಿನಮ್ರರಾಗಿ ಪ್ರಶ್ನೆ ಮಾಡುವುದರ ಮುಖಾಂತರ ನಾವು ಜ್ಞಾನವನ್ನ ಪಡೆಯಬಹುದು. ಆದ್ರೆ ಇವತ್ತಿನ ಅಧ್ಯಾಯದಲ್ಲಿ ಅರ್ಜುನನ ಪ್ರಶ್ನೆಯಿಂದಾಗಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅರ್ಜುನ ಕೇಳ್ತಾನೆ, ಸನ್ಯಾಸನೋ ಕರ್ಮಯೋಗನೋ ಅಂತ. ಈಗ ಕರ್ಮಯೋಗ, ಯೋಗ ಅಂದ್ರೆ ಏನು ಅಂತ ನಾವು ಆಲ್ರೆಡಿ ತಿಳ್ಕೊಂಡಿದ್ದೇವೆ ಅಲ್ವಾ? ಕರ್ಮಯೋಗ, ಕರ್ಮದಿಂದ ಭಗವತ್ ಸಾಕ್ಷಾತ್ಕಾರವನ್ನ ಪಡೆಯುವುದು ಅಥವಾ ಸನ್ಯಾಸ, ಎಲ್ಲವನ್ನ ಬಿಟ್ಟು ಬಿಡುವುದು. ಕರ್ಮವನ್ನ ಬಿಟ್ಟು ಅಂದ್ರೆ ಈಗ ವಾನಪ್ರಸ್ಥಕ್ಕೆ ಹೋಗುವಂತಹದ್ದು. ಆ ರೀತಿಯಾಗಿ ಮಾಡಬೇಕು ಅಂದ್ರೆ ಜವಾಬ್ದಾರಿಯಿಂದ ನುಣಿಸ್ಕೊಡೋದಂತ ಸನ್ಯಾಸ. ಅದರಿಂದ ಕರ್ಮಯೋಗನೋ ಸನ್ಯಾಸನೋ ಅಂತ ಅವನು ಕೇಳ್ತಾ ಇದ್ದಾನೆ. ಯಾವುದು ಮಾಡಬೇಕು ನಾನು ಹಾಗಿದ್ರೆ ಅನ್ನುವುದಕ್ಕೆ ಭಗವಂತ ಹೇಳ್ತಾನೆ ಇಲ್ಲಿ, ಕರ್ಮಯೋಗ ಸನ್ಯಾಸಕ್ಕಿಂತಲೂ ಉತ್ತಮ. ನಾವು ಎಲ್ಲವನ್ನ ಬಿಟ್ಟು ಓಡೋಗ್ಬೇಕಂತಿಲ್ಲ. ಎಲ್ಲೂನು ನಾವು ಎಲ್ಲಿದ್ದೇವೋ ಅಲ್ಲಿಯೇ ಇದ್ದು ನಮ್ಮ ಕರ್ಮಯೋಗವನ್ನ ಮಾಡಿಕೊಂಡು ಭಗವತ್ ಸಾಕ್ಷಾತ್ಕಾರವನ್ನ ಪಡೆಯಬಹುದು ಅನ್ನುವುದಕ್ಕೆ ಇವತ್ತು ಭಗವಂತ ಇಲ್ಲಿ ಹೇಳ್ತಾನೆ. ಆದ್ರಿಂದ ನಿಷ್ಕಾಮ ಕರ್ಮದ ಬಗ್ಗೆ, ಮುಖ್ಯವಾಗಿ ಅಕರ್ಮ, ನಿಷ್ಕಾಮ ಕರ್ಮ, ಅದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಬಹುದು. ಹೇಗೆ ಆ ಕರ್ಮವನ್ನ ಮಾಡೋದ್ರಿಂದ ಅದು ನಮ್ಮನ್ನ ಐಹಿಕ ಬಂಧನದಿಂದ ಬಿಡುಗಡೆ ಮಾಡುತ್ತೆ. ಈ ಕರ್ಮ ಬಂಧನಗಳಿಂದ ಬಿಡುಗಡೆ ಮಾಡ್ಬೇಕಂದ್ರೆ, ಬಿಡುಗಡೆ ಹೊಂದಬೇಕು ಅಂದ್ರೆ ನಿಷ್ಕಾಮ ಕರ್ಮ ಮಾಡಬೇಕು. ಅನಿಷ್ಕಾಮ ಕರ್ಮ ಮಾಡೋದು ಅಂದ್ರೆ ಭಗವಂತನ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದು. ದೇವೋತ್ತಮ ಪರಮಪುರುಷನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸುವುದರ ಮುಖಾಂತರ ನಮಗೆ ಮುಕ್ತಿ ಸಿಗತ್ತೆ. ಇವತ್ತು ಭಗವಂತ ಶಾಶ್ವತವಾದ ಶಾಂತಿ ಮಂತ್ರವನ್ನ ನಮಗೆ ಕೊಡ್ತಾನೆ. ಜ್ಞಾತ್ವಾ ಮಾಂ ಶಾಂತಿಂ ಉಚ್ಚತಿ. ಅಂದ್ರೆ ಯಾರು ನನ್ನನ್ನು ತಿಳಿದುಕೊಳ್ತಾರೆ ಅವರಿಗೆ ಶಾಶ್ವತವಾದ ಶಾಂತಿ ಸಿಗತ್ತೆ. ಅಂದ್ರೆ ನಾವು ಶಾಂತವಾಗಿರ್ಬೇಕು. ಮನಸ್ಸು ನಮ್ಮದು ಯಾವಾಗಲೂ ಶಾಂತವಾಗಿರ್ಬೇಕಂದ್ರೆ ನಾವು ಹೇಗಿರ್ಬೇಕು ಅನ್ನೋದನ್ನ ಭಗವಂತ ಇವತ್ತು ಇಲ್ಲಿ ಹೇಳ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು. ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು, ಶ್ರೀ ರಾಮನಿಷ್ಠದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನ ನಾವು ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ನಿನ್ನೆ ಅಟೆಂಡೆನ್ಸ್ ಹಾಕಿಲ್ಲ ಯಾರು, ತುಂಬಾ ಕಡಿಮೆ ಪರ್ಸೆಂಟ್ ಇದೆ ಅಟೆಂಡೆನ್ಸ್. ಓಕೆ, ಅಟೆಂಡೆನ್ಸ್ ಲಿಂಕ್ ಶೇರ್ ಮಾಡಿ. ಎಲ್ಲರೂ ಈಗ ಅವಾಗ ಹಾಕ್ತಾ ಹೋಗಿ. ಕ್ಲಾಸ್ ಮುಗಿಯೋದ್ರೊಳಗಡೆ ಎಲ್ಲ ಕಂಪ್ಲೀಟ್ ಮಾಡಿ ಪ್ಲೀಸ್. ಯಾರದು ಕಂಪ್ಲೀಟ್ ಮಾಡಿಲ್ಲ ನಿನ್ನೆ ನಾನು ಅಟೆಂಡೆನ್ಸ್ ಹಾಕಿರ್ಲಿಲ್ಲ. ಹೌದಾ?
ಯಾರಿಗೆ ಹಾ, ಹಾಕ್ಲಿಕ್ಕೆ ಬರಲ್ವೋ ಅವರು ನಂಬರ್ ಶೇರ್ ಮಾಡಿ. ಓಕೆ, ಕಡೆಗೆ ಆಮೇಲೆ ತಗೊಳ್ತೇನೆ. ಕ್ಲಾಸ್ ಸ್ಟಾರ್ಟ್ ಮಾಡೋಣ ಈಗ. ಮಿಡ್ಲಲ್ಲಿ ಒಂದ್ ಸ್ವಲ್ಪ 2 ನಿಮಿಷ ಸ್ಟಾಪ್ ಮಾಡ್ತೇನೆ. ಓಕೆ ಗುರುಜಿ. ಓಕೆ, ಹರೇ ಕೃಷ್ಣ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಕೃಷ್ಣ. ಕೇಳಿದನು, ಹಾ, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೆ, ಆನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯೆ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಷ್ಠಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ಸೊ ಕರ್ಮ ಬಿಡಬೇಕು ಅಥವಾ ಭಕ್ತಿ ಪೂರ್ವಕ ಕೆಲಸವನ್ನ ತಾನು ಮಾಡಬೇಕು ಅನ್ನೋದ್ರಲ್ಲಿ ಯಾವುದು ಶ್ರೇಯಸ್ಕರ ಅಂತ ಕೇಳ್ತಾ ಇದ್ದಾನೆ ಅವನು. ಯಾಕೆ ಆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ಅಂದ್ರೆ, ನಾವಿಲ್ಲಿ ಇಲ್ಲಿನ ವರೆಗೆ ಭಗವಂತ ಏನ್ ಹೇಳಿದ್ದಾನೆ, 2ನೇ ಅಧ್ಯಾಯದಿಂದ ಭಗವಂತನ ಎಂಟ್ರಿ ಆಗತ್ತೆ. 2ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ಕೃಷ್ಣ ಆತ್ಮ ಅಂದ್ರೆ ನಾವೆಲ್ಲ ಆತ್ಮ ಶರೀರವಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾನೆ. ಆಮೇಲೆ 31ರಿಂದ 37ರಲ್ಲಿ ಕರ್ಮ ಮಾಡಬೇಕು, ನಿಗದಿತ ಕರ್ತವ್ಯ ಮಾಡಬೇಕು ಅಂತ ಹೇಳ್ತಾನೆ. ಇದು ಪ್ರಶ್ನೆಗಳಿಗೆ ಅರ್ಜುನನ 5 ಕಾರಣಗಳಿಗೆ ಉತ್ತರ ಕೊಡುವಾಗ ನೀನು ನಿಗದಿತ ಕರ್ತವ್ಯವನ್ನ ಮಾಡಬೇಕು ಅಂತ ಹೇಳ್ತಾನೆ. ಆಮೇಲೆ 42ರಿಂದ 45ರಲ್ಲಿ ಫಲಪ್ರದ ಚಟುವಟಿಕೆಗಳಿಂದಾಗಿ ಆತ್ಮ ಸಿಕ್ಕಿ ಹಾಕಿಕೊಳ್ಳತ್ತೆ. ಅದರಿಂದ ನಾವೇನ್ ಮಾಡ್ಬೇಕು, ಭಕ್ತಿಯಿಂದ ಕೆಲಸ ಮಾಡಬೇಕು. ಎಲ್ಲವನ್ನ ಭಗವಂತನಿಗೆ ಅಂತ ವಿಷ್ಣುವಿಗೆ ಅಂತ ತ್ಯಜಿಸಿ ನಾವು ಕಾರ್ಯ ಮಾಡಿದಾಗ ನಮಗೆ ಈ ಫಲಗಳು ಅಂಟುಕೊಳ್ಳುವುದಿಲ್ಲ ಅನ್ನೋದನ್ನ ಹೇಳ್ತಾನೆ. ಆದ್ರಿಂದ ಆಮೇಲೆ ಮತ್ತೆ 3ನೇ ಅಧ್ಯಾಯದಲ್ಲಿ ಜ್ಞಾನದ ಬಗ್ಗೆ ಅವನು ಹೇಳ್ತಾನೆ, ಯಾರು ಜ್ಞಾನದ ನೆಲೆಯಲ್ಲಿ ಇರ್ತಾರೆ, ಪೂರ್ಣವಾಗಿ ಭಗವಂತನನ್ನು ಅರ್ಥಕೊಂಡಿರ್ತಾರೆ, ಅವ್ರಿಗೆ ಏನು ಮಾಡ್ಬೇಕಂತಿಲ್ಲ ಅಂತ. ಅವರು ಡೈರೆಕ್ಟ್ ಆಗಿ ಭಗವಂತನ ರಕ್ಷಣೆಯಲ್ಲಿರ್ತಾರೆ. ಆದ್ರಿಂದ ಅರ್ಜುನನಿಗೆ ಈ ಪ್ರಶ್ನೆ ಸಹಜವಾಗಿ ಬರುತ್ತೆ, ಅವನು ಯಾಕೆ ನನಗೆ ಮತ್ತೆ ಯುದ್ಧ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಅವನಿಲ್ಲಿ ಅಂತ. ಅದರಿಂದ ಇಲ್ಲಿ ಈಗ ಯಾವುದು ಹೆಚ್ಚು ಶ್ರೇಯಸ್ಕರ ಅನ್ನುವಂತ, ಈಗ ಅವನು ಕೇಳ್ತಾ ಇಲ್ಲ ನಾನು ಯುದ್ಧ ಮಾಡ್ಬೇಕಾ ಬೇಡ, ತಾನು ಯುದ್ಧ ಮಾಡ್ಬೇಕಾ ಬೇಡ ಅನ್ನುವಂಥದ್ದನ್ನ ಕೇಳ್ತಾ ಇಲ್ಲ. ಅದರಿಂದ ಇಲ್ಲಿ ಅವನು ಏನ್ ಮಾಡ್ತಾ ಇದ್ದಾನೆ, ತನ್ನ ಜ್ಞಾನವನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದಾನೆ. ಈಗ ಇಲ್ಲಿ ಭಗವಂತನ ಹತ್ರ ಅವನು ಆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. 33 ಎಲ್ಲಾ ರೀತಿಯ ಯಜ್ಞದ ಕೆಲಸ ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತದೆ, 4ನೇ ಅಧ್ಯಾಯದಲ್ಲಿ ಹೇಳಿರುವಂತಹದ್ದು ಯಜ್ಞ. ಮತ್ತೆ 4ನೇ ಅಧ್ಯಾಯದ ಕೊನೆಗೆ ಮತ್ತೆ ಅವನು ಹೇಳ್ತಾನೆ, ಅರ್ಜುನ ಹೇಳು, ಯುದ್ಧ ಮಾಡು ನೀನು ಅಂತ. ಆದ್ರಿಂದ ಅವನು ಇಲ್ಲಿ ಕೇಳ್ತಾ ಇದ್ದ ಸನ್ಯಾಸನೋ ಅಥವಾ ಕರ್ಮನೋ ಅಂದ್ರೆ ಗೊಂದಲ ಆಗತ್ತೆ ಅವನಿಗೆ ಸ್ವಲ್ಪ. ಜ್ಞಾನದ ನೆಲೆಯಲ್ಲಿ ಇರುವವರು ಬಿಟ್ಬಿಡ್ಬೇಕಂತೀಯ, ಆದ್ರೆ ನನಗೆ ನೀನು ಯುದ್ಧ ಮಾಡುವಂತೀಯ, ಏನು ನಾನು ಜ್ಞಾನ ಜಾಸ್ತಿ ಮಾಡ್ಕೊಂಡು ಯುದ್ಧ ಮಾಡದೆ ಹಾಗೆ ಹೋಗ್ಬಿಡ್ತೀನೋ ಅನ್ನುವಂತ. ಅದರಿಂದ ಇಲ್ಲಿ ಯಾವುದು ಶ್ರೇಷ್ಠ, ಅದಕ್ಕೆ ಭಗವಂತ ಹೇಳ್ತಾನೆ ಸನ್ಯಾಸ ಕರ್ಮಯೋಗಶ್ಚ ಶ್ರೀ ಭಗವಾನ್ ಉವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಹರೇ ಕೃಷ್ಣ. ನಿರ್ಮಲಾ KR ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದೇವೋತ್ತಮ ಪುರುಷನು ಹೀಗೆ ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿ ಪಥಕ್ಕೆ ಕೊಂಡೊಯ್ಯುತ್ತವೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ಭಗವಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ, ಏನು ಕರ್ಮ ಸನ್ಯಾಸ ಅಂದ್ರೆ ಎಲ್ಲವನ್ನ ಬಿಟ್ಟುಕೊಂಡು ಬರೀ ಭಗವಂತನ ಅಂದ್ರೆ ಜಪಾನೋ ಧ್ಯಾನನೋ ಮಾಡಿಕೊಂಡು ಅವರು ಭಗವಂತನ ಮುಕ್ತಿಗೆ ಹೋಗಬಹುದು, ಅದು ಸಹಿತ ಅವರನ್ನ ಮುಕ್ತಿಗೆ ಕೊಂಡೊಯ್ಯುತ್ತೆ. ಆದ್ರೆ ಇದು ಎರಡು ಈಕ್ವಲಿನೇ, ಅಂದ್ರೆ ಧ್ಯಾನ ಮಾಡ್ಕೊಂಡು ಅವರು ಹೋಗಬಹುದು. ಸನ್ಯಾಸ ಅಂದ್ರೆ ಎಲ್ಲವನ್ನ ಬಿಟ್ಬಿಟ್ಟು, ಈಗ ಉದಾಹರಣೆಗೆ ಭರತ ಮಹಾರಾಜ ಕಾಡಿಗೆ ಹೋದ, ಅವನು ಮಾಡಿಕೊಂಡು ಪಡೆಯಬಹುದಿತ್ತು, ಆದ್ರೆ ಅವನು ಅಲ್ಲಿ ಅಟ್ಯಾಚ್ಮೆಂಟ್ ಆಗ್ಬಿಡತ್ತೆ. ಅಂದ್ರೆ ಜಿಂಕೆಯ ಮರಿ ಜೊತೆಗೆ ಅವನ ಬಾಂಧವ್ಯ ಜಾಸ್ತಿಯಾಗಿ ಅವನಿಗೆ ಆ ಜನ್ಮದಲ್ಲಿ ಮೋಕ್ಷ ಅನ್ನೋದು ಸಿಗೋದಿಲ್ಲ. ಆದ್ರಿಂದ ಇಲ್ಲಿ ಅವನು ಹೇಳ್ತಾ ಇದ್ದಂತೆ ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿ ಪಥಕ್ಕೆ ಕೊಂಡೊಯ್ಯುತ್ತೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮ ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಅದರಿಂದ ಭಕ್ತಿ ಸೇವಾ ಕರ್ಮ, ಅಕರ್ಮ ಇಲ್ಲಿ ನಾವು ಕೇಳ್ತಾ ಇರುವಂತದ್ದೇ ಇದು. ಈ ಅಕರ್ಮ ಏನಿದೆಯಲ್ಲ, ಭಕ್ತಿ ಸೇವಾ ಕರ್ಮ, ಭಕ್ತಿಯಲ್ಲಿ ಭಗವಂತನ ಪ್ರಜ್ಞೆಯಲ್ಲಿ ಮಾಡುವಂತಹ ಕೆಲಸ ಕರ್ಮ ಸನ್ಯಾಸಕ್ಕಿಂತ ಉತ್ತಮ ಅನ್ನುವ ಮಾತನ್ನ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಈಗ ಒಂದು ಕತೆ ನಿಮಗೆ, ಈ ನೃಗ ಮಹಾರಾಜ ಅನ್ನುವಂಥವನು ಭಾಗವತದಲ್ಲಿ ಬರುತ್ತೆ. ಈ ನೃಗ ಮಹಾರಾಜ
ರಾಜ್ಯವನ್ನು ಆಳ್ತಾ ಇರ್ತಾನೆ, ಮಹಾರಾಜ ರಾಜ್ಯವನ್ನು ಆಳ್ತಾ ಇರ್ತಾನೆ ಕ್ಷತ್ರಿಯ. ಅವನು ಯಜ್ಞ ದಾನ ಯಾಗಗಳನ್ನ ಮಾಡ್ತಾನೆ. ಆದರೆ ಆ ದಾನ ಯಜ್ಞ ಎಲ್ಲವನ್ನೂ ಮಾಡುವುದು ಯಾವುದಕ್ಕೋಸ್ಕರ ಅಂತ ಹೇಳ್ತಾ ಇದ್ದಾನೆ, ತನಗೆ ಒಳ್ಳೇದಾಗಬೇಕು, ತನ್ನ ಕುಟುಂಬಕ್ಕೆ ಒಳ್ಳೇದಾಗಬೇಕು. ಅಂದ್ರೆ ಅಲ್ಲಿ ಸ್ವಾರ್ಥದ ಭಾವನೆಯಿಂದ ಅವನು ಎಲ್ಲವನ್ನ ಮಾಡ್ತಾನೆ. ಆ ಸ್ವಾರ್ಥದ ಭಾವನೆಯಿಂದ ಆ ರೀತಿ ಮಾಡುವಾಗ ಒಂದ್ಸಲ ಏನಾಗತ್ತೆ, ಅವನು ಹೀಗೆ ಯಜ್ಞ ಮಾಡಿ ದಾನವನ್ನ ಮಾಡುವಾಗ ಒಂದು ಹಸುವನ್ನ ಒಬ್ಬ ಬ್ರಾಹ್ಮಣನಿಗೆ ದಾನವಾಗಿ ಕೊಡ್ತಾನೆ. ಆ ಬ್ರಾಹ್ಮಣ ಹಸುವನ್ನು ತೆಗೆದುಕೊಂಡು ಹೋಗ್ತಾನೆ. ಆದ್ರೆ ಆ ಹಸು ರಾತ್ರಿ ಅಲ್ಲಿಂದ ತಪ್ಪಿಸಿಕೊಂಡು, ಬ್ರಾಹ್ಮಣನ ಮನೆ ತಪ್ಪಿಸಿಕೊಂಡು ಮತ್ತೆ ರಾಜನ ಹಸುವಿನ ದುಡ್ಡಿಗೆ ಬರತ್ತೆ. ಆದ್ರೆ ಅದು ಯಾರಿಗೂ ಗೊತ್ತಾಗೋದಿಲ್ಲ ಅಲ್ಲಿಂದ ಬಂದಿರೋದು ಏನು ಅಂತ ಇವರು ಆ ಹಸು. ಆದ್ರೆ ಇನ್ನೊಂದು ದಿನ ಅದೇ ಹಸುವನ್ನ ರಾಜ ಇನ್ನೊಂದು ಬ್ರಾಹ್ಮಣನಿಗೆ ದಾನವಾಗಿ ಕೊಡ್ತಾನೆ. ಆವಾಗ ಈ ಮೊದಲು ಬ್ರಾಹ್ಮಣ ಯಾರು ದಾನವಾಗಿ ಮೊದಲು ಅದನ್ನ ಪಡೆದಿದ್ದ, ಯಾರು ಅದನ್ನ ಕಳ್ಕೊಂಡಿದ್ದ, ಈಗ ಅವನು ಸಹಿತ ಅಲ್ಲೇ ಇದ್ದವನು ಹೇಳ್ತಾನೆ, ಈ ಹಸು ನನಗೆ ದಾನವಾಗಿ ಮೊದಲೇ ಕೊಟ್ಟಿರುವಂತ, ಆದ್ರೆ ಇದು ನನಗೆ ಸೇರಬೇಕಾದದ್ದು ಅಂತ ಅವನು ಹೇಳ್ತಾನೆ. ಆದರೆ ಈಗಷ್ಟೇ ದಾನ ಪಡೆದ ಇನ್ನೊಂದು ಬ್ರಾಹ್ಮಣ, ಈಗಷ್ಟೇ ನಾನು ದಾನ ಪಡೆದಿದ್ದೇನೆ, ಅದನ್ನ ವಾಪಸ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಆದ್ರೆ ಇದು ರಾಜನಾಗಿ ಅದು ಅವನ ಕರ್ತವ್ಯವಾಗಿ ಆಗಬೇಕಾಗಿತ್ತು. ಯಾಕೆಂದ್ರೆ ಅವನು ಭಕ್ತಿಯಿಂದ ಮಾಡಿದ್ದೇ ಹೌದೇ ಅಂತಾದ್ರೆ ಈ ರೀತಿಯಾದ ದ್ವಂದ್ವತೆಯಲ್ಲಿ ಅವನು ಸಿಕ್ಕಿಕ್ಕೆ ಹಾಕಿಕೊಳ್ತಾ ಇರ್ಲಿಲ್ಲ. ಈಗ ಮಹಾರಾಜ ಬೇಡ್ಕೊಳ್ತಾನೆ ಇಲ್ಲ, ಆದ್ರೆ ಮೊದಲನೇ ಬ್ರಾಹ್ಮಣ ತನ್ನ ಕರ್ತವ್ಯದಲ್ಲಿ ಹೇಳ್ತಾನೆ, ನಾನು ದಾನವಾಗಿ ಪಡೆದಿದ್ದನ್ನ ಹೇಗೆ ವಾಪಸ್ ಕೊಡ್ಲಿಕ್ಕೆ ಆಗತ್ತೆ. ಎರಡನೇ ಹೇಳ್ತಾನೆ, ನಾನು ಈಗಷ್ಟೇ ದಾನ ಪಡೆದಿದ್ದೇನೆ, ಅದನ್ನು ನಾನು ಹೇಗೆ ವಾಪಸ್ ಕೊಡ್ಲಿಕ್ಕೆ ಆಗತ್ತೆ. ಅಂದ್ರೆ ಅವನು ಭಕ್ತಿಯಲ್ಲಿ ಆ ರೀತಿಯಾಗಿ ನೃಗ ಮಹಾರಾಜನಿಗೆ ಏನಾಗತ್ತೆ ಅಂದ್ರೆ, ಕೊನೆಯದಾಗ ಒಂದು ಬೃಹತ್ ಹಲ್ಲಿಯಾಗಿ ಒಂದು ನೀರಿಲ್ಲದ ಒಂದು ದೊಡ್ಡ ಬಾವಿಯಲ್ಲಿ ಈ ತರ ಬೀಳ್ತಾನೆ. ಯಾಕೆಂದ್ರೆ ಅವನು ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ. ಫಲಾಪೇಕ್ಷಿತ ಕರ್ಮವನ್ನ ಮಾಡಿರುವುದರಿಂದ, ಅವನು ಸುಕೃತವನ್ನೇ ಮಾಡಿದ್ರೂ ಸಹಿತ ಫಲಾಪೇಕ್ಷಿತ ಕರ್ಮವನ್ನ ಮಾಡಿರುವುದರಿಂದ, ಒಳ್ಳೆ ಕೆಲಸವನ್ನೂ ಸಹಿತ ನಾವು ಮಾಡ್ತೇವೆ, ಆದ್ರೆ ಕೆಲವರಿಗೆ ಯಾರಿಗೋ ಏನೋ ಕೊಡುವುದು, ಆದ್ರೆ ಉದ್ದೇಶ ನಮಗೆ ಒಳ್ಳೇದಾಗಬೇಕು ಅಥವಾ ನನಗೆ ಹಾಗಾಗಬೇಕು, ನನಗೆ ಇದಾಗಬೇಕು ಅನ್ನುವಂಥದ್ದು. ಆ ರೀತಿ ಉದ್ದೇಶದಿಂದ ನಾವು ಫಲಗಳನ್ನ ಕರ್ಮಗಳನ್ನ ಮಾಡಿದರೆ ಏನಾಗತ್ತೆ ಅಂದ್ರೆ, ಈ ನೃಗ ಮಹಾರಾಜ ಹಲ್ಲಿಯಾಗಿ ಅಲ್ಲಿ ಬೀಳ್ತಾನೆ. ಆಮೇಲೆ ಕೃಷ್ಣನ ಮಗ ಸಾಂಬ, ಅವನ ಗೆಳೆಯರು ಹಾಗೆ ಆ ಕಾಡಿನಲ್ಲಿ ಹೀಗೆ ಹೋಗ್ತಾ ಇರುವಾಗ ಈ ಹಲ್ಲಿ ಧ್ವನಿ ಕೇಳಿಸತ್ತೆ ಅವರಿಗೆ. ಅವರು ಬಂದ ಹಲ್ಲಿಯನ್ನ ಅಲ್ಲಿಂದ ರಕ್ಷಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆದ್ರೆ ಹಲ್ಲಿಗೆ ಅವ್ರ ಹತ್ರ ಆಗೋದಿಲ್ಲ, ಅಷ್ಟು ಭಾರವಾಗಿ ಹೆವಿ ಇರು. ಅವರು ಹೋಗಿ ಕೃಷ್ಣನಿಗೆ ಹೇಳ್ತಾರೆ. ಸೊ ಕೃಷ್ಣ, ಅವನಿಗೆ ಅರ್ಥ ಆಗತ್ತೆ ಅವನು ಯಾರು ಅನ್ನೋದು, ಕೃಷ್ಣನಿಗೆಲ್ಲ ಗೊತ್ತಿರತ್ತಲ್ವಾ. ಅದರಿಂದ ಕೃಷ್ಣನಿಗೆ ಅವನಿಗೆ ಗೊತ್ತಿದೆ, ಆತ ಈಗ ಅವನಿಗೆ ಮೋಕ್ಷ ಕೊಡುವ ಸಮಯ ಬಂದಿದೆ, ಅಂದ್ರೆ ಅಲ್ಲಿಂದ ಬಿಡುಗಡೆ, ಆ ಹಲ್ಲಿಯ ದೇಹದಿಂದ ಅವನಿಗೆ ಬಿಡುಗಡೆ ಕೊಡುವಂತಹ ಸಮಯ ಬಂದಿದೆ ಅಂತ ಬಂದು ಅವನನ್ನ ಹಸ್ತದಿಂದ ಸ್ಪರ್ಶ ಮಾಡಿದ ತಕ್ಷಣ ಅವನು ದೇವತೆಯಾಗಿ ಮಾರ್ಪಾಡಾಗ್ತಾನಂತೆ. ದೇವತೆಯಾಗಿ, ಯಾಕೆಂದ್ರೆ ಅವನು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದ. ಆದ್ರಿಂದ ಆದ್ರೆ ಮನಸ್ಸಿನಲ್ಲಿ ಸ್ವಾರ್ಥ ಇರೋದರಿಂದ ಅವನಿಗೆ ಆ ರೀತಿಯಾದಂತಹ ಒಂದು ಜನ್ಮ ಸಿಕ್ತು. ಮತ್ತು ಅವನು ಆಮೇಲೆ ಬಿಡುಗಡೆಯಾಗಿ ದೇವತೆಯ ರೂಪವನ್ನ ಪಡಿತಾನೆ. ಅದು ಏನು ಶಾಶ್ವತ ಅಲ್ಲ, ಅಲ್ಲಿಂದ ಅವರು ಮತ್ತೆ ಭಕ್ತಿ ಮಾಡಿಕೊಂಡು ಆಮೇಲೆ ಭಗವಂತನ ಸಾಕ್ಷಾತ್ಕಾರವನ್ನ ಪಡೆಯಬೇಕಾಗತ್ತೆ. ಆದ್ರೆ ಭಗವಂತನ ಸ್ಪರ್ಶ ಆಗಿದೆಯಲ್ಲ ಆ ಶರೀರಕ್ಕೆ, ಅದು ಬಹಳ ಮುಖ್ಯ ಅಲ್ಲಿ. ಸೊ ಅಲ್ಲಿಂದ ಅವನು ಆ ರೀತಿಯಾಗಿ ಬಿಡುಗಡೆಯನ್ನ ಪಡೀತಾನೆ ಅನ್ನೋದನ್ನ ನಾವಿಲ್ಲಿ ನೋಡುವ. ಅದರಿಂದ ಈ ಕರ್ಮ ಸನ್ಯಾಸ ಅನ್ನೋದಕ್ಕಿಂತ ಕರ್ಮ ಮಾಡಬೇಕಾದ್ರೆ, ಕರ್ಮ ಮಾಡಿನೂ ಈ ರೀತಿಯಾಗಿ ಕರ್ಮ ಮಾಡೋದ್ರಿಂದ ನಮಗೆ ಮೋಕ್ಷ ಸಿಗುವುದಿಲ್ಲ ಅನ್ನುವ ಮಾತನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಸೊ ಈ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಈ ರೀತಿಯಾಗಿ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ, ಏನು ಪ್ರಾಪಂಚಿಕತೆಯ ಬುದ್ಧಿಯ ಹರಿ ಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಹರೇ ಕೃಷ್ಣ. ಇಂಚರ ಮಾತಾಜಿ. ಮುಕ್ತಿಯನ್ನು ಸಾಧಿಸಲು ಕಾತರರಾಗಿರುವ ವ್ಯಕ್ತಿಗಳು ದೇವೋತ್ತಮ ಪರಮ ಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಹಿಕವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವನ್ನು ಅಪೂರ್ಣ ಎಂದು ಹೇಳಲಾಗುತ್ತದೆ. ಇಲ್ಲಿ ಏನು ಅಂದ್ರೆ, ಭಗವಂತನಿಗೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ಸಹಿತ ನಾವು ಈ ಭೌತಿಕವಾದದ್ದು ಅಂತ ನಾವು ತಿಳಿಬಾರದು. ಆ ರೀತಿಯಾಗಿ ನಾವು ಏನಾದ್ರು ಮಾಡಿದರೆ ಅಂತಹ ತ್ಯಾಗ ಅನ್ನುವಂತಹದ್ದು ಪರಿಪೂರ್ಣವಲ್ಲ, ಅದು ಅಪರಿಪೂರ್ಣ ತ್ಯಾಗ ಆಗತ್ತೆ. ಆ ತ್ಯಾಗದಿಂದ ಯಾವುದೇ ಲಾಭ ಸಿಗುವುದಿಲ್ಲ, ಅಂದ್ರೆ ಯಾವುದೇ ಬೆನಿಫಿಟ್ ಇಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ
ತಿಳ್ಕೊಳ್ಳಬಹುದು. ಅಂದ್ರೆ ಈಗ ಕೆಲವೊಂದು ಟೈಮ್ ಏನ್ ಮಾಡ್ತೇವೆ ಅಂದ್ರೆ ನಾವು ಉದಾಹರಣೆಗೆ ಕೆಲವರು ಆ ಉಪವಾಸ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಕೆಲವರು ಹೇಳ್ತಾರೆ ನಾನೀಗ ಉಪವಾಸ ಮಾಡ್ತಿದ್ದೆ, ನಾನು ಪ್ರಸಾದ ತಗೊಳ್ಳೋದಿಲ್ಲ. ದೇವರ ಪ್ರಸಾದ ಇಟ್ರೆ, ಆದರೆ ಆ ಪ್ರಸಾದವನ್ನ ನಾವು ತಕೊಂಡು ನಾವು ಮರುದಿನ ಅದನ್ನ ಸ್ವೀಕಾರ ಮಾಡಬೇಕು. ಅದು ಭೌತಿಕ ಅಂತ ಬಿಡಬಾರದು. ಒಂದು ಉದಾಹರಣೆ ನಿಮಗೋಸ್ಕರ. ಅದರಿಂದ ಯಾವುದನ್ನು ಭಗವಂತನಿಗೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ಅದನ್ನು ಭೌತಿಕ ಅಂತ ನಾವು ತಿಳ್ಕೊಂಡು ಅದನ್ನ ಅದರ ತ್ಯಾಗ ಅಪೂರ್ಣ ಅಂತ ಕರೆಸ್ಕೊಳ್ಳುತ್ತೆ. ಅದರಿಂದ ಅಂತಹ ತ್ಯಾಗದಲ್ಲಿ ಯಾವುದೇ ಇದಿಲ್ಲ ಅಂತ. ಅಂದ್ರೆ ನಾವು ಯಾತಕ್ಕೋಸ್ಕರ ಅದನ್ನ ಮಾಡ್ತೀವಿ ಅದರ ಪರಿಪೂರ್ಣತೆ ಅದರಲ್ಲಿ ಆಗೋದಿಲ್ಲ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತೆ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಹರೇ ಕೃಷ್ಣ. ಯಾರು ಓದ್ತೀರಾ? ಓದದೆ ಇರುವವರು ರತ್ನಮ್ಮ ಮಾತಾಜಿ. ಗುರುಜಿ ಹಾ ಓದಿ ಮಾತಾಜಿ. ನಾವು ಓದ್ಲಾ? ಹಾ ಓದಿ, ರತ್ನಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾಬಾಹುವಾದ ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಹರೇ ಕೃಷ್ಣ ಗುರುಜಿ. ಸೊ ಕರ್ಮ ಫಲದಲ್ಲಿ ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು, ಕರ್ಮ ಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಗಳು. ಈಗ ನಾವು ಅಕರ್ಮ ಅಥವಾ ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ನಾವು ಯಾವುದೇ ಕರ್ಮವನ್ನ ಮಾಡಿದಾಗ ಆ ಕರ್ಮದಿಂದ ಕೆಲವು ಫಲಗಳು ಬರಬಹುದು ನಮಗೆ. ಆ ಫಲಗಳಿಂದ ಅದನ್ನ ಅಪೇಕ್ಷಿಸುವುದು, ಮೊದಲನೇದಾಗಿ ನನಗೆ ಆ ಫಲ ಸಿಗಬೇಕು ಅನ್ನುವಂತಹದ್ದು ಒಂದು ಭಾವನೆ ಅದಿರಬಾರದು. ಆದರೆ ಆ ಕೆಲವೊಂದು ಟೈಮು ನಮಗೆ ಫಲ ಸಿಗತ್ತೆ, ಅದನ್ನ ತಿರಸ್ಕಾರ ಮಾಡುವುದು ಸಹಿತ ಮಾಡಬಾರದು ಅನ್ನುವ ಮಾತನ್ನ ಇಲ್ಲಿ, ಅಂದ್ರೆ ಅವರು ತಟಸ್ಥರಾಗಿರ್ಬೇಕು ಆ ಕರ್ಮ ಫಲದ ಬಗ್ಗೆ ಅನ್ನುವ ಮಾತನ್ನ ಇಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಅದರಿಂದ ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನು ಸುಲಭವಾಗಿ, ಅಂದ್ರೆ ಈ ರೀತಿಯಾಗಿ ನಾವು ತಟಸ್ಥರಾಗಿದ್ದಾಗ ನಾವು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗಬಹುದು ಅನ್ನುವ ಮಾತನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅದರಿಂದ ಫಲಾಸಕ್ತಿ ಇಲ್ಲದ ಕರ್ಮಕ್ಕೆ ಪ್ರತಿಕ್ರಿಯೆ ಇಲ್ಲ. ಕರ್ಮ ಅಂದ್ರೆ ಫಲಾಸಕ್ತಿಯೇ ಇಲ್ಲದೆ ನಾವು ನಮ್ಮ ಕರ್ತವ್ಯ ಅಂತ ಮಾಡ್ಕೊಂಡು ಹೋದಾಗ, ಉದಾಹರಣೆಗೆ ಅಲ್ವಾ, ಈಗ ಒಂದು ತಾಯಿ ಮಗುವಿಗೆ ಅಥವಾ ತಂದೆ ತಾಯಿಯರೇ ಇರ್ಬೋದು, ಮಕ್ಕಳಿಗೆ ಅಂತ ಏನನ್ನೂ ಮಾಡ್ತಾರೆ, ಆದ್ರೆ ಅಲ್ಲಿ ಯಾವುದೇ ರೀತಿಯ ಪ್ರತಿಫಲದ ಅಪೇಕ್ಷೆ ಇರುವುದಿಲ್ಲ. ಅವರು ತಮ್ಮ ಕರ್ತವ್ಯ ಅಂತ ಮಾಡ್ತಾರೆ. ಆ ರೀತಿಯಾದಂತಹ ಒಂದು ಸ್ಥಿರತೆ ನಮ್ಮ ಬುದ್ಧಿಯಲ್ಲಿ ಇರಬೇಕು. ಈಗ ಉದಾಹರಣೆಗೆ ನಾವೆಲ್ಲ ಜಾಬ್ ಮಾಡ್ತೇವೆ, ಸ್ಯಾಲ್ರಿಗೆ ಅಂತ ಜಾಬ್ ಮಾಡಿದರೆ ಅದರಲ್ಲಿ ಪವರ್ ಇರಲ್ಲ. ನೀವಾಗ ಜಾಬ್ ಮಾಡ್ತೀರಾ, ಅದು ನಿಮ್ಮ ಕರ್ತವ್ಯ, ಭಗವಂತ ಕೊಟ್ಟಿರುವಂತಹ ಒಂದು ಕೆಲಸ ನಿಮಗೆ ಅಂತ ನೀವು ತಿಳ್ಕೊಂಡು ಅದನ್ನು ನಿಮ್ಮ ಕರ್ತವ್ಯ ಅಂತ ನೀವು ಮಾಡಿದಾಗ ಅದರಲ್ಲಿ ನಿಮಗೆ ಅಂದ್ರೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಿಮಗೆ ಅಂದ್ರೆ ನಿಮ್ಮ ಕೆಲಸವನ್ನ ನೋಡಿ ಹೆಚ್ಚು ಹೆಚ್ಚು ರಿವಾರ್ಡ್ಸ್ ನಿಮ್ಗೆ ಸಿಗ್ಬೋದು, ಹೆಚ್ಚು ಹೆಚ್ಚು ಸ್ಯಾಲ್ರಿ ಜಾಸ್ತಿ ಆಗ್ಬೋದು ನಿಮ್ಗೆ. ಸೊ ಅಂತಹ ಪರಿಸ್ಥಿತಿಯಲ್ಲಿ ಅದನ್ನ ತಿರಸ್ಕಾರ ಮಾಡುವಂತಹದ್ದು ಅಲ್ಲ, ಅದು ಭಗವಂತ ಕೊಟ್ಟಿರುವಂತಹ ಯಜ್ಞದ ಪ್ರಸಾದ ಅಂತ ತಿಳ್ಕೊಂಡು ಸ್ವೀಕಾರ ಮಾಡಿ ಮತ್ತೆ ಭಗವಂತನ ಸೇವೆಗೆ ಅದನ್ನ ವಿನಿಯೋಗಿಸಬಹುದು. ಮತ್ತೆ ಹೆಚ್ಚು ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶ ಸಿಗತ್ತೆ ನಿಮಗೆ ಅಂತ. ಆದ್ರಿಂದ ಅಪೇಕ್ಷೆ ಅನ್ನುವಂಥದ್ದನ್ನ ಇಟ್ಕೊಂಡು ನಾವು ಮಾಡಿದಾಗ ಕೆಲಸ ಅನ್ನೋದು ಅದು ಏನಾಗತ್ತೆ, ಅದು ನಮ್ಮನ್ನ ಯಾವುದೇ ರೀತಿಯಾದ ಮುಕ್ತಿಗೆ ಕೊಂಡುಕೊಳ್ಳಲ್ಲ, ನಮಗೆ ಕರ್ಮ ಫಲ ಅನ್ನೋದು ನಮಗೆ ಅಂಟುಕೊಳ್ಳುತ್ತೆ. ಸೊ ಇವರ ಹೆಸರು
ಒಂದ್ ಸೆಕೆಂಡ್. ಹರಿದಾಸ್ ಠಾಕೂರ್, ನಾಮಾಚಾರ್ಯ ಹರಿದಾಸ್ ಠಾಕೂರ್, ಸಾರಿ ಕ್ಷಮೆ ಇರಲಿ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಅವರು, ಇವರು ಒಂದು ಮುಸ್ಲಿಂ ಕುಟುಂಬದಿಂದ ಬಂದಿರುವಂತವರು, ಚೈತನ್ಯ ಮಹಾಪ್ರಭುಗಳ ನೇರ ಶಿಷ್ಯರು. ಸೊ ಇವ್ರು ಏನಾಗ್ತಾರೆ ಅಂದ್ರೆ, ಇವರು ಪ್ರತಿನಿತ್ಯ 3 ಲಕ್ಷ ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸ್ತಾ ಇದ್ರು. ಪೂರ್ತಿ ರಾತ್ರಿ ಅವರು ಜಪ ಮಾಡ್ತಾ ಇದ್ರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ. ಸೊ ಅವರ ಆ ಹರಿನಾಮದ ಸೆಳೆತವನ್ನ ನೋಡಿ ಚೈತನ್ಯ ಮಹಾಪ್ರಭುಗಳವರಿಗೆ ನಾಮಾಚಾರ್ಯ ಅಂತ ಬಿರುದು ಕೊಡ್ತಾರೆ. ನಾಮಾಚಾರ್ಯ ಅಂತ ಅವರಿಗೆ ಕರೆದಾಗ ಅಲ್ಲಿರುವ ಕೆಲವು ಇತರ ಶಿಷ್ಯರು ಅವರಿಗೆ ಹೊಟ್ಟೆ ಕಿಚ್ಚು ಬರುತ್ತೆ. ಹೊಟ್ಟೆ ಕಿಚ್ಚು ಬಂದು ಅವ್ರೇನ್ ಮಾಡ್ತಾರೆ, ಹೇಗಾದ್ರೂ ಮಾಡಿ ಇವರು ಬೇರೆ ಧರ್ಮದವರು, ಅಂದ್ರೆ ಇವರಿಗೆ ಹೇಗೆ ನಾಮಾಚಾರ್ಯ ಬಿರುದು ಆ ರೀತಿ ಅವರು ಸಿಗ್ಲಿಕ್ಕೆ ಸಾಧ್ಯ, ಅವ್ರು ಹೇಗಾದ್ರೂ ಮಾಡಿ ಅವರ ಹೆಸರನ್ನ ಹಾಳು ಮಾಡಬೇಕು ಅಂತ ಅವ್ರು ಏನ್ ಮಾಡ್ತಾರೆ, ಉಳಿದವರೆಲ್ಲ ಹೋಗಿ ಒಂದು ವೇಶ್ಯೆ ಹತ್ರ, ಒಂದು ಸುಂದರ ವೇಶ್ಯ ನಗರದ ಆ ವೇಶ್ಯೆಗೆ ಹೋಗಿ ಇವರ ಜೊತೆಗೆ ಸಂಘ ಮಾಡ್ಲಿಕ್ಕೆ ಕಳಿಸ್ತಾರೆ. ಆ ವೇಶ್ಯೆ ಬರ್ತಾಳೆ, ಅವ್ರು ಹೇಳಿದಾಗೆ ಬಂದು ಕಾಯ್ತಾಳೆ, ಕೂತ್ಕೊಳ್ತಾಳೆ. ಅವಳು ಹೇಳ್ತಾಳೆ, ನಾನು ಬಂದಿದ್ದೇನೆ ನಿಮ್ ಜೊತೆಗೆ ಸಂಘ ಮಾಡ್ಲಿಕ್ಕೆ. ಆಗ ಅವ್ರು ಹೇಳ್ತಾರೆ, ಜಪ ಮಾಡ್ತಾ ಇರ್ತಾರ, ಅವ್ರು ಹೇಳ್ತಾರೆ, ನಾನು ಜಪ ಮಾಡ್ತಾ ಇದ್ದೇನೆ, ಈಗ ಜಪ ಮುಗಿಬೇಕು, ಮುಗಿದ ಮೇಲೆ ನಾನು ನಿನ್ನೆ ಇಚ್ಛೆಯನ್ನ ಈಡೇರಿಸ್ತೇನೆ. ಸೊ ಆ ರೀತಿಯಾಗಿ ಅವಳು ಇಡೀ ರಾತ್ರಿ ವೇಟ್ ಮಾಡ್ತಾಳೆ. ಆದ್ರೆ ಬೆಳಗ್ಗೆ ಆಗೋ ತನಕ ಅವ್ರು ಜಪ ಮುಗ್ದಿರಲ್ಲ, ಇನ್ನು ಬೆಳಗಾಯ್ತು, ಇನ್ನು ಅವಳಿಗೆ ತಾನು ಮತ್ತೆ ಬರ್ತೇನೆ ಅಂತ ಹೇಳಿ ಹೋಗ್ತಾಳೆ. ಮತ್ತೆ ಮರುದಿನ ಬರ್ತಾಳೆ, ಮತ್ತೆ ಇವರು ಸೇಮ್ ಜಪ ಮಾಡ್ತಾ ಇರ್ತಾರೆ, ಹೇಳ್ತಾರೆ ಜಪ ಮುಗಿದ ಮೇಲೆ ಅಂತ ಹೇಳ್ತಾರೆ. ಸೊ ಹಾಗೆ 3-4 ದಿವಸ ಹಾಗೆ ಮಾಡ್ತಾಳೆ ಅವಳು, ಹೇಗಾದ್ರೂ ಮಾಡಿ. ಆದ್ರೆ ಅವಳ ಹರಿನಾಮದ ಪ್ರಭಾವ ಎಷ್ಟಿತ್ತಂದ್ರೆ, ಅವಳು ತನ್ನ ವೃತ್ತಿಯನ್ನ ಬಿಟ್ಟು ಅವರ ಶಿಷ್ಯೆಯಾಗಿ ಅವಳು ದೀಕ್ಷೆಯನ್ನು ತೆಗೆದುಕೊಂಡು ಅವಳು ಸಹಿತ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾಳೆ. ಸೊ ಆದ್ರಿಂದ ಇದು ಅಂದ್ರೆ ನಾವು ಯಾವಾಗ ಇದರಲ್ಲಿ ಇರ್ತೇವೆ, ಯಾವುದೇ ರೀತಿಯಾದಂತಹ ಅಪೇಕ್ಷೆ ಅಥವಾ ತಿರಸ್ಕಾರ. ಈಗ ಅವಳು ಬಂದ್ಲು ಅಂತ ಅವರು ಕೋಪಗೊಂಡು, ನಿನ್ ಯಾಕಿಲ್ ಬಂದೆ, ಇಲ್ಲ, ಅವರು ಶಾಂತ ಸ್ವಭಾವದಲ್ಲಿ ಇದ್ರು. ಅವಳು ಆಯ್ತು, ನೀನ್ ಕೂತ್ಕೋ, ನಾನು ಜಪ ಮುಗಿಸ್ಕೊಳ್ತೇನೆ, ಆಮೇಲೆ ನೋಡ್ತೇನೆ ಅಂತ. ಏನಾಯ್ತು, ಯಾರು ಸೋತ್ರು ಅಲ್ಲಿ ಅಲ್ವಾ? ಸೊ ಈ ದುಷ್ಕೃತಿನ ಮೂಢ ಅಂದ್ರೆ ಈ ದುಷ್ಕೃತ್ಯಗಳು ಸೋಲ್ತವೆ. ಹರಿನಾಮದ ಸ್ಮರಣೆ ಅಂದ್ರೆ ಅಷ್ಟು ಪವರ್ಫುಲ್ ಇದೆ ಹರಿನಾಮ. ಭಗವಂತ ಬೇರೆ ಅಲ್ಲ, ನಾಮ ಬೇರೆ ಅಲ್ಲ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಹರೇ ಕೃಷ್ಣ. ಓದದೆ ಇರುವವರು ಓದಿ. ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವನೋ, ಶುದ್ಧ ಆತ್ಮನೋ ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನೋ ಅವನು ಎಲ್ಲರಿಗೂ ಪ್ರಿಯನಾದವನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರು. ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಯಾರು ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ಈ ರೀತಿಯಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸವನ್ನ ಮಾಡ್ತಾನೆ, ಅಂದ್ರೆ ಅಕರ್ಮವನ್ನ ಮಾಡ್ತಾನೆ, ಅವನು ಶುದ್ಧ ಆತ್ಮನು ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನು. ಮನಸ್ಸನ್ನ ನಿಯಂತ್ರಿಸ್ತಾನೆ ಅವನು. ಅಂದ್ರೆ ಈ ಮನಸ್ಸನ್ನ ನಿಯಂತ್ರಿಸಿದಾಗ ಎಲ್ಲರಿಗೂ ಅವನು ಪ್ರಿಯನಾಗ್ತಾನೆ ಆಟೋಮೆಟಿಕಲಿ ಅಲ್ವಾ? ಪರಿಶುದ್ಧತೆ ಇದ್ದಾಗ ಯಾರು ಅವರನ್ನ ದೂಷಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಎಲ್ಲರಿಗೂ ಪ್ರಿಯರಾಗ್ತಾರೆ ಮತ್ತು ಅವನಿಗೆ ಎಲ್ಲಾ ಜೀವಿಗಳನ್ನು ಸರಿಯಾದ ರೀತಿಯಲ್ಲಿ ನೋಡುವಂತಹ ಒಂದು ಅಂತರ್ಜ್ಞಾನ ಅವ್ರ ಹತ್ರ ಇರತ್ತೆ ಆ ರೀತಿ ಮಾಡಿದಾಗ. ಆದ್ರೆ ಇದೆಲ್ಲ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಮುಂದೆ ಭಗವಂತ ಉತ್ತರ ಅದಕ್ಕೂ ಕೊಡ್ತಾನೆ. ಕಷ್ಟ. ನಾವು ಈಗ ಕರ್ಮೇಂದ್ರಿಯಗಳನ್ನ ಈ ಇಂದ್ರಿಯ ಅಂದ್ರೆ ಕಾಮವನ್ನ ಅಂದ್ರೆ ಬಿಟ್ಟು ಸಡನ್ ಆಗಿ ನಾವು ಅದನ್ನ ನಿಯಂತ್ರಿಸುವುದು ಅನ್ನೋದು ಅಷ್ಟು ಸುಲಭದ ಕೆಲಸವಲ್ಲ. ಆದ್ರೆ ಅದು ಆಗತ್ತೆ, ಸುಲಭವಾಗಿ ಆಗತ್ತೆ. ಅದು ಹೇಗೆ ಅನ್ನೋದನ್ನು ನಾವು ನೋಡೋಣ. ಕರ್ಮವನ್ನ ಮಾಡುತ್ತಿದ್ದರೂ ಅವುಗಳಲ್ಲಿ ಅವನು ಸಿಲುಕಿಕೊಳ್ಳುವುದಿಲ್ಲ. ಅವನು ಕರ್ಮ ಮಾಡ್ತಾನೆ ಇರ್ತಾನೆ, ಆದ್ರೆ ಆ ಕರ್ಮದ ಫಲಗಳು ಅವನಿಗೆ ಅಂಟಿಕೊಳ್ಳುವುದಿಲ್ಲ.
ಬ್ರಾಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿಮಾಂಭಸಾ. ಹರೇ ಕೃಷ್ಣ. ಅಭಿನಯ ಜಿಡಿ, ಅಭಿನಯ ಜಿಡಿ ಓದ್ತೀರಾ ಮಾತಾಜಿ? ಹಾ ಸರ್, ಓದ್ತೀನಿ ಸರ್. ಓದಿ ಓದಿ ಮಾತಾಜಿ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವವನು ಆತನಿಗೆ ತಾವರೆ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ಈ ಭಗವಂತನ ಕೃಷ್ಣ ಪ್ರಜ್ಞೆಯಲ್ಲಿ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಬೇಕು. ಜಪಿಸ್ತಾ ಜಪಿಸ್ತಾ ಅಟ್ಲೀಸ್ಟ್ ಶ್ರೀಲಾ ಪ್ರಭುಪಾದರು ನಮಗೆ ಏನು ಹೇಳಿದ್ದಾರೆ, ನಾವಿಲ್ಲಿ ಕ್ಲಾಸ್ ತಗೊಳ್ಳೋ ಮೊದಲು ನಮಗೆ ಅರ್ಹತೆ ಏನು, ನಾವು ಈ 4 ಭಕ್ತಿ ಯೋಗದ ನಿಯಂತ್ರಕ ತತ್ವಗಳಿದ್ದಾವೆ. ನಾನು ನೆಕ್ಸ್ಟ್ ಮುಂದೆ ಹೇಳ್ತೇನೆ ನಿಮಗೆ ಅದು ಮತ್ತೆ ಪ್ರತಿನಿತ್ಯ ನಾವು 16 ರೌಂಡ್ ಮಾಡಬೇಕು. 16 ರೌಂಡ್ ಜಪ ಮಾಡಬೇಕು ಹರೇ ಕೃಷ್ಣ ಮಹಾಮಂತ್ರ, 16 × 108. ಸೊ ಅಷ್ಟು ಮಾಡಿದಾಗ ಮಾತ್ರ, ಅಂದ್ರೆ ಕ್ರಮೇಣ, ನಾವೇನು ಪರಿಪೂರ್ಣರಲ್ಲ, ನಮ್ಮಲ್ಲಿಯೂ ಸಹಿತ ಮನಸ್ಸನ್ನ ಹಿಡಿತ ಮಾಡಲಿಕ್ಕೆ ಕಷ್ಟ ಆಗತ್ತೆ. ಆದ್ರೆ ಅಂತಹ ಒಂದು ಪ್ರಯತ್ನದಲ್ಲಿ, ಸಾಧನೆಯಲ್ಲಿ ನಾವು ತೊಡಗಿಸ್ಕೊಳ್ತೇವೆ. ಆದ್ರೆ ಏನಾಗತ್ತೆ ಅಂದ್ರೆ, ಈ ರೀತಿಯಾಗಿ ನಾವು ಮಾಡಿದಾಗ ಅನುಭವ ಹೇಳ್ತಾ ಇರುವಂತಹದ್ದು ಏನಂದ್ರೆ, ಯಾವುದೇ ಪರಿಸ್ಥಿತಿ ಬಂದಾಗಲೂ ವಿಚಲಿತರಾಗದೆ ನಾವು ಅದನ್ನ ಎದುರಿಸಬಹುದು. ಕಷ್ಟ ಬರೋದಿಲ್ಲ ಅಂತಿಲ್ಲ, ಕಷ್ಟ ಬರುತ್ತೆ. ಯಾಕೆಂದ್ರೆ ನಾವು ಪರಿಶುದ್ಧರಲ್ಲ. ಪರಿಶುದ್ಧತೆಯ ಕಡೆಗೆ ಹೋಗ್ಲಿಕ್ಕೆ ಒಂದು ಸಣ್ಣ ಹೆಜ್ಜೆ ಇಡ್ಲಿಕ್ಕೆ ಸಹಾಯ ಅಂದ್ರೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅಷ್ಟೇ. ಅದರಿಂದ ಹೇಗಿರ್ತಾರೆ ಅಂದ್ರೆ, ಈ ಫಲಗಳನ್ನ, ಈ ಪದ್ಮಪತ್ರ ಮೀಮಾಂಬಸ್ ಅಂದ್ರೆ ನೀರಿನಲ್ಲಿ ಇರುವಂತಹ ಈ ಕಮಲದ ಎಲೆ ಹೇಗೆ ನೀರಿಗೆ ಅಂಟ್ಕೊಳ್ಳೋದಿಲ್ವೋ ಆ ರೀತಿಯಾಗಿ ನಾವು ಭೌತಿಕ ಪ್ರಪಂಚದಲ್ಲಿ ಇದ್ದು ಈ ಕರ್ಮ ಫಲಗಳಿಗೆ ಅಂಟುಕೊಳ್ಳದೇನೆ ನಮ್ಮ ಕರ್ತವ್ಯವಂತ ನಾವೆಲ್ಲವನ್ನ ಮಾಡಿಕೊಂಡು ಹೋಗಬಹುದು ಅನ್ನುವುದನ್ನ ನಾವು ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಶ್ರೀಲಾ ಪ್ರಭುಪಾದರ ಒಂದು ಚಿಕ್ಕ ವಿಡಿಯೋ, ಹೇಗೆ ಅವರು ಪದ್ಮಪತ್ರ ಮೀಮಾಂಬಸ ಆ ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಅಲ್ಲಿ ಡ್ರಗ್ಗಿಸ್ಟ್ಗಳು ಅವ್ರ ಜೊತೆ ರೂಮ್ ಶೇರ್ ಮಾಡಿದ್ರು. ಅವರು ಫಸ್ಟ್ ಹೋದಾಗ ಎಲ್ಲಿ ಉಳ್ಕೊಳ್ಬೇಕು ಅಂತ ಜಾಗ ಇಲ್ದೇನೆ ಗಾಂಜಾ ಚರಸ್ ಸೇದುವಂತಹ ಹಿಪ್ಪಿಗಳು ಅಮೆರಿಕಾದ ರಸ್ತೆಯಲ್ಲೆಲ್ಲ ಅಡ್ಡಾಡ್ಕೊಂಡಿದ್ರು. ಯಾರಿಗೆ ಹೇಳಬೇಕು ಭಗವಂತನ ಭಗವದ್ಗೀತೆ ಜ್ಞಾನನ ಅಂತ ಅವರು ಆಲೋಚನೆ ಮಾಡಿಕೊಂಡು ಪಾರ್ಕ್ನಲ್ಲಿ ಕೀರ್ತನೆ ಮಾಡ್ಕೊಳ್ತಾ ಅವರು ಅಲ್ಲಿರುವಂತಹ ಆ ಹಿಪ್ಪಿಗಳಿಗೆ ಹೇಳಲಿಕ್ಕೆ ಶುರು ಮಾಡಿದ್ರು. ಅವರು ಎಂತಹ ಪರಿಸ್ಥಿತಿಯನ್ನು ಎದುರಿಸಿದ್ದಾರೆ ಅಂದ್ರೆ, ಅದು ಒಂದೊಂದು ಘಟನೆನೂ ನಮಗೆ ಹೇಳಿದ್ರೆ ಮೈ ರೋಮಾಂಚನಗೊಳ್ಳುತ್ತೆ. ಸೊ ಅವ್ರದ್ದು ಒಂದು ಚಿಕ್ಕ ವಿಡಿಯೋ ಇದು, ಮೆಡಿಸನ್ ಸ್ಕ್ವೇರ್ ಅಲ್ಲಿ ಅವರು ಮಾಡುವಂತ ಒಂದು ಕೀರ್ತನೆ ಅಮೆರಿಕಾನಲ್ಲಿ. ನಾವೆಲ್ಲ ಯಾರು ಇಲ್ಲ ಆ ಸಮಯದಲ್ಲೇ ಮಾಡಿದ್ದು. 1970, 69, 68 ಆ ಟೈಮಲ್ಲಿ ಅಮೆರಿಕಕ್ಕೆ ಹೋಗಿ ಅವರು ಒಂದು ಸಾಧಾರಣ ಪ್ರಪಂಚದಾದ್ಯಂತ 108 ದೇವಸ್ಥಾನ. ಇವತ್ತು ನಮಗಿಂತ ಚೆನ್ನಾಗಿ ಸಂಸ್ಕೃತ ಶ್ಲೋಕ ವ್ಯಾಖ್ಯಾನ ಪ್ರವಚನ ಮಾಡ್ತಾರೆ ಎಷ್ಟೊಂದು ಜನ ಅವರ ಶಿಷ್ಯರು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ. ಹರೇ ಕೃಷ್ಣ. ಓದಿ, ಯಾರು ಓದ್ಲಿಲ್ಲ ಓದಿ. ಚಾಟಲ್ಲಿ ನೋಡಿ ಮಾತಾಜಿ, ಜ್ಯೋತಿ ಮಾತಾಜಿ ಚಾಟಲ್ಲಿ ಕೆಲವರು ಅವ್ರ ನಂಬರ್ ಹಾಕಿದ್ದಾರೆ, ಆ ನಂಬರ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಪ್ಲೀಸ್. ಭಾಗ್ಯಲಕ್ಷ್ಮಿ ಓದ್ಬೋದಾ? ಹಾ ಓದಿ ಮಾತಾಜಿ. ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸವನ್ನು ತಿನ್ನುವವನನ್ನು ಒಂದೇ ರೀತಿ ಕಾಣುತ್ತಾರೆ.
ಸೊ ಯಾರು ಎಲ್ಲ ಜೀವಿಯು ಶರೀರ ಮಾತ್ರ ಬೇರೆ ಅಷ್ಟೇ, ಆದರೆ ಆ ಜೀವಿ ಮೂಲತಃ ಅವನು ಎಲ್ಲಿಂದ ಬಂದವನೋ ಅಲ್ಲೇ, ನಾನು ಎಲ್ಲಿಂದ ಬಂದಿದ್ದೇನೋ ಅದೇ ರೀತಿ ನೀವೆಲ್ಲ ಬಂದಿದ್ದೀರೋ ಹಾಗೆ ನಾನು ಅಲ್ಲಿಂದನೇ ಬಂದಿರುವಂತವನು. ಆದ್ರಿಂದ ಅವನು ಶರೀರ ಬೇರೆ, ಕೆಲವರು ಬ್ರಾಹ್ಮಣನಾಗಿರ್ತಾನೆ, ಜ್ಞಾನವನ್ನ ಪಡೆದಿರ್ತಾನೆ, ಅವನು ಬ್ರಾಹ್ಮಣನಾಗಿರ್ತಾನೆ. ಅಥವಾ ಕೆಲವರು ಹಸುವಿನ ಶರೀರದಲ್ಲಿಯೂ ಒಂದು ಜೀವಿ ಇರುತ್ತೆ. ಆನೆಯ ಶರೀರದಲ್ಲಿರುವಂತಹ ಜೀವಿ ಸ್ವಲ್ಪ ಆ ಶರೀರದ ಆ ಒಂದು ದೈತ್ಯಾಕಾರದ ಶರೀರದ ಬಲದಿಂದ ಅವನು ದರ್ಪ ತೋರಿಸಬಹುದು. ನಾಯಿಯ ಮಾಂಸ ಕೆಲವರು ತಿಂತಾರಂತೆ, ಅಂಥವ್ರು ಅಂತ್ಯಜರು ಅಂತ ಕರೀತಾರೆ. ಸೊ ಅಂಥವ್ರು ಎಲ್ಲರನ್ನೂ ಸಹಿತ ಒಂದೇ ರೀತಿ ಕಾಣ್ತಾನೆ ಯಾರು ಜ್ಞಾನವನ್ನ ಪಡೆದಿರುವಂಥವನು. ಆ ಜ್ಞಾನದ ಕಣ್ಣುಗಳಿಂದ ಅವನು ನೋಡಿದಾಗ ಅವನಿಗೆ ಅರ್ಥ ಆಗತ್ತೆ ಏನಂದ್ರೆ ಎಲ್ಲ ಒಂದೇನೆ, ಶರೀರ ಮಾತ್ರ ಬೇರೆ. ಆ ಶರೀರಕ್ಕೆ ಸರಿಯಾದ ಇಂದ್ರಿಯಗಳನ್ನ ಭಗವಂತ ಕೊಟ್ಟಿರ್ತಾನೆ ಅಲ್ಲಿ, ಮತ್ತೆ ಆ ರೀತಿಯಾಗಿ ಅವರು ಬದುಕ್ತಾ ಇರ್ತಾರೆ. ಆದ್ರೆ ಪ್ರಾಣಿ ವರ್ಗದಲ್ಲಿ ಅವರು ಏನಾಗ್ತಾರೆ, ವಿಕಾಸ ಪ್ರಕ್ರಿಯೆ ಮೇಲೆಗೆ ಅವರಿಗೆ ಅಲ್ಲಿ ಸಾಧ್ಯವಿಲ್ಲ. ಮೋಕ್ಷ ಅನ್ನುವಂಥದ್ದು ಭಗವಂತನ ಧಾಮಕ್ಕೆ ಅವರು ಮತ್ತೆ ಹುಟ್ಟುತ್ತಾರೆ, ಸಾಯ್ತಾರೆ, ಪ್ರಾಣಿ ವರ್ಗದಲ್ಲಿ ಇದ್ದವರು ಸಹಿತ. ಆದ್ರೆ ಮತ್ತೆ ಮನುಷ್ಯನಾಗಿಯೇ ಜ್ಞಾನವನ್ನ ಪಡ್ಕೊಂಡು ಭಗವಂತನ ಭಕ್ತಿ ಮಾಡ್ಕೊಂಡು ನಾವು ಮೋಕ್ಷವನ್ನ ಪಡೆಯಬಹುದು. ಅಂದ್ರೆ ಶಾಶ್ವತವಾಗಿ ಈ ಭೌತಿಕ ಪ್ರಪಂಚದಿಂದ ನಾವು ಆಚೆ ಹೋಗ್ಬೋದು. ಯೇ ಹಿ ಸಂಸ್ಪರ್ಶಜ ಭೋಗ ದುಃಖಯೋನಯ ಹೇವತೆ ಆದ್ಯಂತವಂತಹ ಕೌಂತೆಯ ನತೇಶು ರಮತೆ ಬುಧಃ. ಓದಿ. ಹರೇ ಕೃಷ್ಣ. ಯಾರು ಓದ್ತೀರಾ? ಓದಿ ಮಾತಾಜಿ ಓದಿ. ವಿಷಯೇಂದ್ರಿಗಳ ಸಂಪರ್ಕವು ದುಃಖವನ್ನು ಉಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿ ಪುತ್ರನಾದ ಅರ್ಜುನನೇ, ಇಂತಹ ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು. ಆದುದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಈ ವಿಷಯೇಂದ್ರಿಯಗಳ ಸಂಪರ್ಕ ಅಂದ್ರೆ ಏನು? ಇಂದ್ರಿಯ ವಿಷಯಗಳು, ಇಂದ್ರಿಯಗಳಿಗೆ ತೃಪ್ತಿ ಕೊಡುವಂತಹ ವಿಷಯಗಳು. ಉದಾಹರಣೆ, ಕಣ್ಣಿಗೆ ಏನೋ ಒಂದು ಸುಂದರವಾದ ದೃಶ್ಯವನ್ನ ನಾವು ನೋಡ್ಬೇಕು, ಅಥವಾ ಈಗ ಏನೋ ಪ್ಲಾನ್ ಮಾಡ್ಕೊಳ್ತೇವೆ, ಒಳ್ಳೆ ಪಿಕ್ಚರ್ ನೋಡ್ಲಿಕ್ಕೆ ಮೂವಿ ನೋಡ್ಲಿಕ್ಕೆ ಹೋಗ್ಬೇಕು, ಅಥವಾ ಬಾಯಿಗೆ ರುಚಿ ಬೇಕು, ಏನೋ ಒಂದು ಒಳ್ಳೆ ರೀತಿಯಾದ ಯಾವುದೋ ಒಂದು ರೆಸ್ಟೋರೆಂಟ್ಗೋ ಅಲ್ಲೋ ಇಲ್ಲೋ ಹೋಗಿ ಏನೋ ತಿನ್ಬೇಕನ್ನುವಂಥದ್ದು. ಸೊ ನಮಗೆ ಎಷ್ಟು ಇಂದ್ರಿಯಗಳಿದೆ? ನಮ್ಮ ಇಂದ್ರಿಯಗಳು ಎಷ್ಟು? 5 ಇಂದ್ರಿಯಗಳು, ಪಂಚೇಂದ್ರಿಯಗಳು. ಮತ್ತೆ ಮನಸ್ಸನ್ನು ಸೇರಿಸಿದರೆ 6 ಇಂದ್ರಿಯಗಳು. ಮನಸ್ಸನ್ನ ಅಂತರೇಂದ್ರಿಯ ಅಂತ ಕರಿತೇವೆ. ಓಕೆ. ಸೊ ಈಗ ಒಂದು ಇಂದ್ರಿಯ, ಈ ಚಿತ್ರದಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ? ಈ ಚಿತ್ರದಲ್ಲಿ ಅಲ್ಲ, ಒಂದು ಸ್ಟ್ರೀಟ್ ಲೈಟ್ ಇದೆ, ಅಂದ್ರೆ ರಸ್ತೆ ದೀಪ. ಅಲ್ಲಿ ಈ ಹುಳಗಳು ಹೋಗಿ ಅದೀಪದ ಹತ್ರ ಹೋಗಿ 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 ಅವು ಸಾಯ್ತವೆ. ದೀಪದ ಹತ್ರ ಹೋಗಿ ಅದಕ್ಕೆ ನಾವು ಮಾತ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ, ಅಥವಾ ಈ ದೀಪದ ಹುಳ ಅಂತ ನಾವು ಕರಿತೇವೆ. ಬೇರೆ ಏನಾದ್ರು ಹೇಳ್ತಿರೋ ಗೊತ್ತಿಲ್ಲ. ಈ ದೀಪದ ಹುಳ ಅಂತ ಗೊತ್ತಿದೆ ಅಲ್ಲ ನಿಮ್ಗೆ? ಮಿಂಚುಳ. ಅದು ಅಲ್ಲಿ ದೀಪದ ಹತ್ರ ಹೋಗತ್ತೆ ಮತ್ತೆ ಸಾಯತ್ತೆ. ಯಾಕೆಂದ್ರೆ ಅದರ ಕಣ್ಣು ಅತ್ಯಂತ ಪ್ರಬಲ, ಸ್ಟ್ರಾಂಗ್. ಅದರಿಂದ ಆ ಬೆಳಕಿನ ಕಡೆಗೆ ಆಕರ್ಷಣೆ ಹೊಂದಿ ಅಲ್ಲಿ ಹೋಗಿ ಸಾಯತ್ತೆ. ಅದು ಗೊತ್ತಿದೆ, ತಾನಲ್ಲಿ ಹೋದ್ರೆ ಸಾಯ್ತೇನೆ ಅನ್ನೋದು ಗೊತ್ತಿದೆ ಇಲ್ಲೋ, ಆದ್ರೆ ಮತ್ತೆ ಹೋಗತ್ತೆ, ಅಲ್ಲಿಂದ ಸಾಯತ್ತೆ. ಅದು ಬರೀ ಒಂದು ಕಣ್ಣು ಅದರದ್ದು ಸ್ಟ್ರಾಂಗ್ ಇರೋದ್ರಿಂದ. ಇಲ್ಲಿ ಏನ್ ನೋಡ್ತಾ ಇದ್ದೀರಾ? ಇನ್ನೊಂದು ಪಿಕ್ಚರ್, ಜಿಂಕೆಯನ್ನ ನೋಡ್ತಾ ಇದ್ದೀರಾ? ಈ ಜಿಂಕೆಗೆ ಯಾವ್ದು ಇಷ್ಟ ಆಗತ್ತೆ ಗೊತ್ತಾ? ಈ ಜಿಂಕೆ ಹೇಳಿ, ಅಭಿನಯ ಮಾತಾಜಿ ಹೇಳಿ. ಜಿಂಕೆಗೆ ಕೃಷ್ಣ ಮೃಗ. ಜಿಂಕೆಗೆ ಕಿವಿ ಬಹಳ ಪ್ರಾಬಲ್ಯ ಹೊಂದಿದೆ, ಅದಕ್ಕೆ ಮ್ಯೂಸಿಕ್ ಅಂದ್ರೆ ಇಷ್ಟ ಅಂತೆ.
ಅದಕ್ಕಾಗಿ ಸಂಗೀತ ಅಂದ್ರೆ ಕೊಳಲನ್ನ ನುಡಿಸಿ ಆ ಥರ ಇದನ್ನು ಮಾಡಿ ಆ ಮೃಗವನ್ನ ಹಿಡಿತಾರೆ. ಅಂದ್ರೆ ಅದು ಟ್ರ್ಯಾಪ್ ಆಗತ್ತೆ. ಅಂದ್ರೆ ಕಿವಿ ಆ ಇಂದ್ರಿಯ ತೃಪ್ತಿಗಾಗಿ ಅವಳು ಆ ಮ್ಯೂಸಿಕ್ಕಿನ ಹಿಂದೆ ಹೋದಾಗ ಆ ಜಿಂಕೆ ಅದನ್ನ ಹಿಡಿತಾರೆ. ಅಂದ್ರೆ ಅಂದ್ರೆ ಬಂಧನಕ್ಕೆ ಒಳಗಾಗತ್ತೆ ಅಲ್ಲಿ. ಅಂದ್ರೆ ಅದು ಬೀಳತ್ತೆ, ಪತನ ಹೊಂದತ್ತೆ ಅನ್ನುವಂಥದ್ದು. ಅದೇ ರೀತಿಯಾಗಿ ದುಂಬಿ ವಾಸನೆ ಅಂದ್ರೆ ನಾಸಿಕ ಮೂಗು, ಈ ಮೂಗು ಪ್ರಾಬಲ ಇರುವುದರಿಂದ ಅದೇನ್ ಮಾಡತ್ತೆ, ಈ ಕಮಲದ ಹೂವಿನ ಮೇಲೆ ಹೋಗಿ ಕೂತ್ಕೊಳ್ಳತ್ತೆ. ಆದ್ರೆ ಸೂರ್ಯಾಸ್ತ ಆಗ್ತಾ ಇದ್ದಾಗೆ ಈ ಕಮಲದ ಹೂವು ಮುದುಡ್ಕೊಳ್ಳತ್ತೆ, ದುಂಬಿ ಅದ್ರ ಒಳಗಡೆ ಸಿಕ್ಕಾಕೊಂಡ್ಬಿಡ್ತತೆ. ಸೊ ಅಲ್ಲಿಂದ ಅದು ಪ್ರಾಣತ್ಯಾಗ ಅಲ್ಲಿ ಆಗ್ಬಿಡತ್ತೆ. ಅದು ಮತ್ತೆ ಬೆಳಗ್ಗೆ ಹೇಳೋದಿಲ್ಲ. ಅಲ್ಲಿಂದ ಮತ್ತೆ ಹರಡುವಾಗ ದುಂಬಿ ಅಲ್ಲಿ ಸತ್ತಿರತ್ತೆ. ಅಂದ್ರೆ ಹೋಗತ್ತೆ ಅದು. ನಾಸಿಕ ಅಷ್ಟು ಸ್ಟ್ರಾಂಗ್, ಅಂದ್ರೆ ಮೂಗು ಅನ್ನುವ ಅದರ ಇಂದ್ರಿಯ. ಅದೇ ರೀತಿಯಾಗಿ ಮೀನಿಗೆ ನಾಲಿಗೆ, ರುಚಿ. ನಾವೇನ್ ಮಾಡ್ತೇವೆ, ಮೀನು ಹಿಡಿಬೇಕಂದ್ರೆ ಗಾಳ ಹಾಕ್ತೇವೆ, ಗಾಳದಲ್ಲಿ ಆಹಾರ ಇಡ್ತೇವೆ. ಆಹಾರ ಇಟ್ಟು ಗಾಳ ಬಿಟ್ಟು ಪಾಪ ಅದೇನ್ ಬರುತ್ತೆ, ಅದ್ರ ನಾಲಿಗೆ ಅಲ್ಲಿ ಸಿಕ್ಕಾಕೊಂಡ್ ಬಿದ್ಬಿಡತ್ತೆ. ಅಂದ್ರೆ ಆ ಇಂದ್ರಿಯ ತೃಪ್ತಿಯ ಹಿಂದೆ ಅದು ಹೋಗತ್ತೆ, ಅಲ್ಲಿ ಸಿಕ್ಕಾಕೊಂಡು ಬೀಳತ್ತೆ. ಅದೇ ರೀತಿಯಾಗಿ ಆನೆ, ಈ ಆನೆಯನ್ನು ಹೇಗೆ ಹಿಡಿತಾರೆ ಗೊತ್ತಿದೆಯಾ ನಿಮಗೆ? ಯಾರಿಗಾದ್ರು? ಈ ಆನೆ ಸ್ಪರ್ಶೇಂದ್ರಿಯ, ಚರ್ಮ. ಈ ಆನೆಯನ್ನ, ಗಂಡಾನೆಯನ್ನ ಹಿಡಿಬೇಕು ಅಂದ್ರೆ ಮುಂದೆ ಹೆಣ್ಣಾನೆಯನ್ನ ತೆಗೆದುಕೊಂಡು ಹೋಗ್ತಾರಂತೆ. ಹೆಣ್ಣಾನೆ ಹಿಂದ್ಗಡೆ ಈ ಗಂಡಾನೆ ಹೋಗ್ತಾ 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 ಮಧ್ಯದಲ್ಲಿ ಇವ್ರು ಈ ತರ ಕೆಡ್ಡ ತೂಡಿರ್ತಾರೆ. ಆ ಕೆಡ್ಡದ ಒಳಗಡೆ ಆನೆ ಬೀಳತ್ತೆ. ಸ್ಪರ್ಶೇಂದ್ರಿಯ, ಹೆಣ್ಣಾನೆಯನ್ನ ತಾನು ಮುಟ್ಟಬೇಕು ಅಂತ ಆನೆ ಹೋಗಿ ಹೋಗಿ ಅಲ್ಲಿ ಅವರು ಮುಚ್ಚಿರ್ತಾರಲ್ಲ, ಕೆಡ್ಡ ತೋಡಿ ಅದ್ರೊಳಗಡೆ ಆನೆಯನ್ನ ಬೀಳಿಸ್ತಾರೆ. ಆಮೇಲೆ ಅದನ್ನ ಎತ್ತಿ ಅದನ್ನ ಪಳಗಿಸ್ತಾರೆ, ಟ್ರೈನಿಂಗ್ ಕೊಡ್ತಾರೆ ಆನೆಗೆ. ಸೊ ಈಗ ಇಲ್ಲಿ ನೋಡಿ, ಈ 5 ಇಂದ್ರಿಯಗಳು, ಬೇರೆ ಬೇರೆ ಇಂದ್ರಿಯಗಳು ಒಂದೊಂದಕ್ಕೆ ಅತ್ಯಂತ ಪ್ರಬಲವಾಗಿರುತ್ತೆ. ಆ ಇಂದ್ರಿಯ ತೃಪ್ತಿಯ ಹಿಂದೆ ಹೋಗಿ ಅವರು ಹೇಗೆ ಅಂದ್ರೆ ತಮ್ಮನ್ನ ಬಂಧಿಸ್ಕೊಳ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಆದರೆ ಮನುಷ್ಯನಿಗೆ ಎಷ್ಟು ಇಂದ್ರಿಯಗಳಿದೆ? 5 ಇಂದ್ರಿಯ. 5 ಇಂದ್ರಿಯಗಳ ಹಿಂದೆ ನಾವು 5 ಇಂದ್ರಿಯಗಳ ತೃಪ್ತಿಗಾಗಿ ನಾವು ಎಷ್ಟು ಪ್ರಯತ್ನ ಮಾಡ್ತಾ ಇರ್ತೇವೆ ಇಲ್ಲಿ ಅಂದ್ರೆ ನಾವು ಎಷ್ಟು ಕಡೆ ಟ್ರ್ಯಾಪ್ ಆಗಬಾರ್ದು. ಅದರಿಂದ ಈ ಇಂದ್ರಿಯ ತೃಪ್ತಿಯ ಕೆಲಸಗಳನ್ನ ನಾವು ಮಾಡ್ಲಿಕ್ಕೆ ಹೋದಾಗ ನಾವು ಖಂಡಿತವಾಗಿಯೂ ನಾವು ಬಂಧನಕ್ಕೆ ಒಳಗಾಗ್ತೇವೆ. ಅದು ನಮ್ಮನ್ನ ಪತನಗೊಳಿಸತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಹರೇ ಕೃಷ್ಣ. ಯಾರು ಓದಿಲ್ಲ ಓದಿ. ನಾನು ಓದ್ತೇನೆ ಗುರುಜಿ. ಶೈಲಜಾ. ಓದಿ ಮಾತಾಜಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತ ನಾನು, ಎಲ್ಲಾ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ, ಮತ್ತು ಎಲ್ಲಾ ದೇವಿಗಳ ಉಪಕಾರಿ ಹಿತೈಷಿಯು ನಾನೇ. ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ? ಎಲ್ಲ ಹಿತೈಷಿಯೂ ನಾನೇ, ಎಲ್ಲರ ಉಪಕಾರಿಯೂ ನಾನೇ, ಮತ್ತೆ ಸಂಪೂರ್ಣ ಪ್ರಜ್ಞೆಯನ್ನ, ನನ್ನ ವಿಷಯಕ್ಕೆ ಯಾರು ಸಂಪೂರ್ಣ ಪ್ರಜ್ಞೆಯನ್ನ ಇಟ್ಕೊಂಡಿರ್ತಾರೆ, ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟ ಕಡೆಯ ಭೋಕ್ತೃ ನಾನು, ಅದನ್ನ ನಾವು ತಿಳ್ಕೊಂಡಿರ್ಬೇಕು. ಅದರಿಂದ ಕೃಷ್ಣನಲ್ಲಿ ನಾವು ಅವನನ್ನು ಅರಿತಾಗ, ಅವನಿಗೆ ನಾವು ಶರಣಾಗತರಾದಾಗ ಅವನೇನ್ ಮಾಡ್ತಾನೆ? ಹಿತೈಷಿಯು ನಾನೇ ಎಂದು ಅರಿತ ಯಾರು ಇದನ್ನ ತಿಳ್ಕೊಂಡಿರ್ತಾರೆ ಅಂತಹ ಮನುಷ್ಯ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನ ಪಡಿತಾನೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅದರಿಂದ ತಮ್ಮೀಶ್ವರಾಣಾಂ ಪರಮಂ ಮಹೇಶ್ವರಂ, ಇದನ್ನ ಶ್ವೇತಾಶ್ವತರ ಉಪನಿಷತ್ನಲ್ಲಿ ಕೃಷ್ಣನ ಬಗ್ಗೆ ಹೇಳ್ತಾರೆ.
ಅಂದ್ರೆ ಮಾಯೆಯ ಪ್ರಭಾವದಿಂದ ಜೀವಿಗಳು ತಾವು ಕಂಡದ್ದಕ್ಕೆಲ್ಲ ಒಡೆಯರಾಗಬೇಕು. ನಮ್ಮ ನಿಜವಾದ ಇಚ್ಛೆ ಏನಂದ್ರೆ ಇಲ್ಲಿ ಈ ಮಾಯೆಯ ಪ್ರಭಾವದಲ್ಲಿ ನಾವು ಇರೋದ್ರಿಂದ ನಾವು ಎಲ್ಲದಕ್ಕೂ ನಾವು ನಾನೇ ಯಜಮಾನ ಅನ್ನುವಂಥ ರೀತಿಯಲ್ಲಿ ಬದುಕ್ತೇವೆ. ಈ ಮನೆ ನಂದು, ಅದು ನಂದು, ಇದು ನಿಂದು, ಏನೋ ಅದ್ ಎಲ್ಲ ಏನೇನ್ ನಂದು ಅಂತ ನಾವು ಹೇಳ್ತೀವಿ ಅಂದ್ರೆ ಆದ್ರೆ ಯಾವುದು ನನ್ನದಲ್ಲ, ಅದಕ್ಕೆ ನಾವು ನನ್ನದು ಅನ್ನುವಂತಹ ಒಂದು ಇದನ್ನ ಸ್ಟ್ಯಾಂಪ್ ಹಾಕ್ಲಿಕ್ಕೆ ಹೋಗ್ತೇವೆ. ಅದು ನಮ್ಮನ್ನ ಬಂಧನಕ್ಕೆ ಒಳಗ ಮಾಡುತ್ತೆ. ಅದು ಮಾಯೆ ಅನ್ನುವಂತಹದ್ದು ಇಲ್ಲಿ ನಾವು ತಿಳ್ಕೊಳ್ಬಹುದು. ಆದ್ರಿಂದ ಎಲ್ಲಾ ಮನುಷ್ಯರ ಕಾರ್ಯಗಳ ಫಲ ಶ್ರೀಕೃಷ್ಣನದ್ದೇ, ಅವನೇ ಕೊಡ್ಬೇಕಾದದ್ದು. ಯಾಕೆಂದ್ರೆ ಅದು ನಾವು ಅದಕ್ಕಾಗಿ ಪ್ರತಿಯೊಂದನ್ನು ಅವನ ಭಗವಂತನಿಗೆ ಅಂತ ಅರ್ಪಿಸಿ ಮಾಡಿದಾಗ ನಮ್ಮದು ಆಗುವುದಿಲ್ಲ. ಅದು ಪ್ರಸಾದ ಆಗತ್ತೆ, ನಮಗೆ ಅವನು ಕೊಟ್ಟಿರುವಂತಹದ್ದಾಗತ್ತೆ. ಇಲ್ಲ ಅಂದ್ರೆ ಅವನನ್ನ ಮರೆತು ನಾವೇ ಎಲ್ಲವನ್ನ ಮಾಡ್ತೇವೆ, ನಾನೇ ಮಾಡಿದ್ದು ನಂದು. ಈಗ ನೋಡಿ ಎಷ್ಟೋ ಜನ ಮನೆಗಳಿಗೆ ಜಗಳ, ರಾಜ್ಯಗಳಿಗೆ ಜಗಳ, ದೇಶಗಳಿಗೆ ಜಗಳ, ಅಲ್ಲಿ ಎಲ್ಲೂ ಭಗವಂತ ಇಲ್ಲ. ಭಗವಂತ ಇದ್ರೆ ಆ ಜಗಳನೇ ಆಗೋದಿಲ್ಲ. ಸೊ ಈ ರೀತಿಯಾಗಿ ಯಾರು ಈ ರೀತಿಯಾಗಿ ಅವನು ಹೇಳ್ತಾನೆ ಅವನು ಶಾಶ್ವತವಾದ ಶಾಂತಿಯನ್ನ ಪಡಿತಾನೆ. ಅದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯನು ಕರ್ತವ್ಯಗಳನ್ನು ಕ್ರಿಯಾಶೀಲವಾಗಿ ನಿರ್ವಹಿಸುವುದನ್ನೇ ಅವಲಂಬಿಸಿದೆ. ಕೃಷ್ಣ ಪ್ರಜ್ಞೆಯು ಮನುಷ್ಯನಿಗೆ ಎಲ್ಲಾ ರೀತಿಗಳಲ್ಲಿ ಇಂದ್ರಿಯಗಳನ್ನು ನಿಯಂತ್ರಿಸಿ ಕಾಮಕ್ರೋಧಗಳ ಪರಿಣಾಮವನ್ನು ಗೆಲ್ಲುವುದಕ್ಕೆ ನೆರವಾಗುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿ ನಿಂತು ಕಾಮಕ್ರೋಧಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವ ಮನುಷ್ಯನು ವಾಸ್ತವಿಕವಾಗಿ ಆಧ್ಯಾತ್ಮಿಕ ಘಟ್ಟದಲ್ಲಿ ಬ್ರಹ್ಮ ನಿರ್ವಾಣದಲ್ಲಿ ಉಳಿಯುತ್ತಾನೆ. ಅಂದ್ರೆ ನಾವು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡಾಗ, ನಾಳಿನ ಅಧ್ಯಾಯದಲ್ಲಿ ಅಷ್ಟಾಂಗ ಯೋಗದ ಬಗ್ಗೆ ತಿಳ್ಕೊಳ್ತೇವೆ. ಮತ್ತೆ ಮನಸ್ಸನ್ನ ನಾವು ಹೇಗೆ ಹಿಡಿದಿಟ್ಕೊಳ್ಬಹುದು ಅನ್ನೋದನ್ನ ನಾಳೆ ಅರ್ಥ ಮಾಡ್ಕೊಳ್ತೇವೆ. ಎಲ್ಲದಕ್ಕೂ ಮನಸ್ಸೇ ನಿಜವಾದ ಕಾರಣ. ಅದರಿಂದ ಆ ಮನಸ್ಸಿನ ಬಗ್ಗೆ ನಾಳಿನ ಅಧ್ಯಾಯ, ಅಷ್ಟಾಂಗ ಯೋಗದ ಅಭ್ಯಾಸ ಕೃಷ್ಣ ಪ್ರಜ್ಞೆಯಲ್ಲಿ ತಾನೇ ಆಗ್ತದೆ. ಅಂದ್ರೆ ಈಗ ಅಷ್ಟಾಂಗ ಯೋಗಕ್ಕೂ ಮತ್ತೆ ಭಕ್ತಿ ಯೋಗಕ್ಕೂ ನಾಳೆ ಅರ್ಥ ಮಾಡ್ಕೊಳ್ಬೇಕು. ಈಗ ಯೋಗ ಪದ್ಧತಿಯಿಂದ ಭಗವಂತನ ಸಾಕ್ಷಾತ್ಕಾರ ಮತ್ತು ಭಕ್ತಿಯಿಂದ ಭಗವಂತನ ಸಾಕ್ಷಾತ್ಕಾರ, ಅದು ಎರಡರಲ್ಲಿ ಯಾವುದು ಅತ್ಯಂತ ಶ್ರೇಯಸ್ಕರ ಅನ್ನೋದನ್ನ ನಾಳಿನ ಅಧ್ಯಾಯದಲ್ಲಿ ನಾವು ನೋಡೋಣ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಅಟೆಂಡೆನ್ಸ್ ಹಾಕಿ, ದಯವಿಟ್ಟು ಎಲ್ಲರೂ ಅಟೆಂಡೆನ್ಸ್ ಹಾಕಿ, ದಯವಿಟ್ಟು ಕಂಪ್ಲೀಟ್ ಮಾಡಿ. ಹಾಕಿದ್ದೀರಾ? ಒಂದ್ಸತಿ ಯಾರ್ಯಾರು ಹಾಕಿದ್ದಾರೆ ಅಂತ ಒಂದ್ಸೂರು ಓದ್ಬಿಡಿ ಬಾ ಪ್ರಭುಜಿ. ನಾನು ಹಾಕಿದೀನಿ, ಅಲ್ಲಿ ಬರುತ್ತಲ್ಲ ರೆಕಾರ್ಡೆಡ್ ಅಂತ ಬರುತ್ತೆ, ಅದು ಆಗಿದೆ ಅಂತ ಅಲ್ವಾ ಸಬ್ಮಿಟ್ ಆದ್ಮೇಲೆ? ಹೌದು, ಅದು ಬೇರೆ ಮಾತಾಜಿ ಹತ್ರ ಕೇಳ್ಬೇಕಾಗತ್ತೆ, ಅವರು ಕ್ಲಾಸಲ್ಲಿ ಇಲ್ಲ, ನಮಗೆ ಡೈರೆಕ್ಟ್ ನೋಡಕ್ ಆಗಲ್ಲ. ಅದು ಕೇಳಿ ಹೇಳ್ತೀವಿ. ಓಕೆ, ನಾಳೆ ಅದರ ಲಿಸ್ಟ್ ತಗೊಂಡು ಹೇಳ್ತೀನಿ. ಮಾತಾಜಿ, ಜ್ಯೋತಿ ಮಾತಾಜಿ, ಅಟೆಂಡೆನ್ಸ್ ಲಿಂಕ್ ಹಾಕಿ ಕ್ವಿಜ್ ಮಾಡಿ. ಈಗ ನಿಮ್ಗೇನಾದ್ರು ಲಿಸ್ಟ್ ಗೊತ್ತಿದೆಯಾ ಎಷ್ಟು ಜನ ಮಾಡಿದ್ದಾರೆ ಅಂತ? 6 ಮೆಂಬರ್ಸ್ ಮಾಡಿ. ಇವತ್ತಾ? ನಿನ್ನೆ ತನಕ ನಿನ್ನೆ ಬರೀ 6 ಮಾಡಿದ್ದಾರೆ. ನೀವು ಮಾಡಿದೀರಾ ಅಭಿನಯ ಮಾತಾಜಿ? ನೀವು ಮಾಡಿದೀರಾ? ಇಲ್ಲ ಸರ್, ಅದು ಮಾಡೀನಿ ಸರ್, ಅಟೆಂಡೆನ್ಸ್ ಮಾಡೀನಿ. ಮಾಡಿದಿರಿ, ಓಕೆ. ಕ್ವಿಜ್ ಮಾಡಿದೀರಾ? ಕ್ವಿಜ್ ಇಲ್ಲ, ಅದು ಓಪನ್ ಆಗ್ತಾ ಇಲ್ಲ ಸರ್, ನನ್ ಪ್ರಾಬ್ಲಮ್ ಆಗ್ಯದ. ಅದೇ ಮಾತಾಜಿಗೆ ಮೆಸೇಜ್ ಮಾಡಿ, ಜ್ಯೋತಿ ಮಾತಾಜಿ ಅವ್ರಿಗೆ ಹೇಳಿದ್ದೀರಾ? ಓಕೆ. ಮತ್ತೆ ಯಾರಿಗೆ ಏನಾದ್ರು ಅಟೆಂಡೆನ್ಸ್ ಹಾಕ್ಲಿಕ್ಕೆ? ನೆನ್ನೆದು ಅಟೆಂಡೆನ್ಸ್ ಹಾಕಿಲ್ಲ, ಇವತ್ತು ಹಾಕಿದೀನಿ. ಓಕೆ, ನೆನ್ನೆದೇನು ಪ್ರಾಬ್ಲಮ್ ಇಲ್ಲಲ್ಲ. ಮಾತಾಜಿ ಉದಯ್ ಕಿತ್ತೂರ್ ಅನ್ನೋರು ನಂಬರ್ ಹಾಕಿದ್ದಾರೆ, ಅವ್ರ ನಂಬರ್ ತಗೊಳ್ಳಿ. ಆಮೇಲೆ ಇವರು ಇನ್ನೊಬ್ರು ಯಾರು ನಂಬರ್ ಹಾಕಿದ್ದಾರೆ. ಆಮೇಲೆ ಶ್ರೀಲಕ್ಷ್ಮಿ ಅವರು ನಂಬರ್ ಹಾಕಿದ್ದಾರೆ, ಅವ್ರದ್ದು 2 ನಂಬರ್ ತಗೊಳ್ಳಿ. ಓಕೆ, ಅದನ್ನ ಅವರಿಗೆ ಕೊಟ್ಬಿಡಿ, ಸುಚಿತ್ರಾ ಮಾತಾಜಿಗೆ, ಅವರು ಅಟೆಂಡೆನ್ಸ್ ಹಾಕ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ ಇಲ್ಲಿ ತನಕ ಅಧ್ಯಾಯದ್ದು ಭಗವದ್ಗೀತೆಯ ಮೇಲೆ? ಈಗ ಮಾತಾಜಿ ಒಬ್ರು 2ನೇ ಅಧ್ಯಾಯದಲ್ಲಿ ನನಗೆ ಕೇಳಿದ್ರಿ, ನಾಳೆ ನಿಮ್ಗೆ ಅರ್ಥ ಆಗತ್ತೆ ಇನ್ನೂ ಜಾಸ್ತಿ ಕಂಟ್ರೋಲ್ ಮಾಡೋದಕ್ಕೆ ಮನಸ್ಸು. ಒಬ್ರು ಟೀಚರ್ ಇದ್ದಾರಲ್ಲ, ಅವರು ಇಬ್ರು ಅವ್ರು ಇದಾರ ಕ್ಲಾಸಲ್ಲಿ. ಈಗ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ. ಓಕೆ ಗುರುಜಿ. ಹಾ, ನೀವೇನಾ? ಕೋಪ ಬರೋದು?
ಏ ಅಲ್ಲ, ನಾ ಅಭಿನಯ ಮಾತಾಡೋ, ಅಭಿನಯ ಜೀವಿ. ಅಲ್ಲಲ್ಲ, ಹಾ, ಓಕೆ ಓಕೆ, ಸರಿ ಸರಿ ಸರಿ. ಅಲ್ಲ, ತುಂಬಾ ಕೋಪ ಬರುತ್ತೆ ಅಂತ ಒಬ್ರು ಹೇಳಿದ್ರಲ್ಲ 2ನೇ ಕ್ಲಾಸಲ್ಲಿ, ಅದೇ ಹೌದು. ಓಕೆ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ನಂದೊಂದು ಕ್ವಶನ್ ಇತ್ತು. ಹಾ, ಕೇಳಿ ಕೇಳಿ ಕೇಳಿ. ಈಗ ಕೆಟ್ಟ ಕರ್ಮ ಮಾಡಿದವರಿಗೆ ಒಳ್ಳೇದಾಗುತ್ತೆ, ಒಳ್ಳೆ ಕರ್ಮ ಮಾಡಿದವರಿಗೆ ಕೆಟ್ಟದಾಗುತ್ತೆ, ಯಾಕೆ? ಅದು ನೀವು ಅಂದ್ಕೊಂಡಿದ್ದೀರಾ ಆತರ? ಯಾಕೆ ಅಂದ್ರೆ ಈಗ ಕರ್ಮ ಫಲ ಅನ್ನುವಂತಹದ್ದು ಕೆಲವು ಬೀಜ ರೂಪದಲ್ಲಿ ಇರುತ್ತೆ, ಕೆಲವು ಹಣ್ಣಿನ ರೂಪದಲ್ಲಿ ಈಗ ನಾವು ಅದನ್ನು ಅನುಭವಿಸ್ತೇವೆ, ಕೆಲವು ಇನ್ನೂ ಕಾಯಿ ಇದೆ, ಇನ್ನು ಹಣ್ಣಾಗ್ಬೇಕದು. ಹಣ್ಣಾಗಲಿಕ್ಕೆ ಸ್ವಲ್ಪ ಸಮಯ ತಗೊಳತ್ತೆ. ಆದ್ರಿಂದ ನೀವು ಆ ಥರ ತಿಳ್ಕೊಳ್ಬೇಡಿ. ಈಗ ಕೆಲವರು ಒಳ್ಳೆ ನಮಗೆ ಕಾಣಿಸತ್ತೆ, ಅವ್ರ ಹತ್ರ ಕೈಯಲ್ಲಿ ಹಣ ಇರಬಹುದು, ಅವರು ಆದ್ರೆ ಅದನ್ನ ಕೆಟ್ಟದ್ದಾಗಿ ಮಾಡ್ತಾ ಇದ್ದಾರೆ, ಆದ್ರೆ ಮುಂದೆ ಅವರು ಬೀಳ್ತಾರೆ ಕೆಳಗೆ, ಖಂಡಿತವಾಗಿಯೂ ಬೀಳ್ತಾರೆ. ಆದ್ರೆ ಈಗ ಯಾರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅವರು ಖಂಡಿತವಾಗಿಯೂ ಈಗ ಒಂದು ಚಿನ್ನವನ್ನ, ಒಳ್ಳೆಯ ಆಭರಣವನ್ನ ಮಾಡ್ಬೇಕಂದ್ರೆ ಎಷ್ಟು ಬಿಸಿಯಲ್ಲಿ ಅದನ್ನ ಹಿಡಿದು ಹೊಡೆದು ಮಾಡ್ತಾರೆ ತಾನೆ. ಅದೇ ರೀತಿಯಾಗಿ ಕಷ್ಟ ಬರುವುದು ನಮಗೆ ಯಾಕೆ ಅಂದ್ರೆ ನಾವು ನಮ್ಮನ್ನ ಅದು ಪರಿಶುದ್ಧ ಮಾಡ್ಲಿಕ್ಕೆ, ಆ ಸಮಯದಲ್ಲಿ ನಾವು ಸ್ಥಿರಮತಿಯಾಗಿರ್ಬೇಕು. ಆದ್ರಿಂದ ಅದಕ್ಕಾಗಿ ಹೇಳೋದು, ಯಾವಾಗಲೂ ಭಗವಂತನ ಪ್ರಜ್ಞೆಯಲ್ಲಿದ್ದಾಗ ನಮ್ಗೆ ಇದೆಲ್ಲ ಏನು ಅಷ್ಟು ಇದಾಗಲ್ಲ, ನಾವು ಅದನ್ನು ಆರಾಮಾಗಿ ಎದುರಿಸ್ಕೊಂಡು ಹೋಗ್ಬೋದು. ಕಷ್ಟ ಬರತ್ತೆ, ಬರೋದಿಲ್ಲ ಅಂತಲ್ಲ, ಕರ್ಮಫಲಗಳು ಬರತ್ತೆ. ಯಾಕೆಂದ್ರೆ ನಾವು ಈಗ ಪರಿಪೂರ್ಣರಲ್ಲ, ನಾವು ಮಹಾತ್ಮರ ಭಕ್ತಿಯೋಗ ಬರುತ್ತೆ ಇನ್ನು ಮುಂದೆ, ನಿಮ್ಗೆ ಆವಾಗ ಇನ್ನೂ ಅರ್ಥ ಆಗತ್ತೆ. ಆ 7ನೇ ಅಧ್ಯಾಯದಿಂದ ಭಕ್ತಿಯೋಗದ ಅಧ್ಯಾಯಗಳು ಸ್ಟಾರ್ಟ್ ಆಗತ್ತೆ ನಾಡ್ದು ಇಂದ. ಅವಾಗ ಇನ್ನೂ ಜಾಸ್ತಿ ನಿಮಗೆ ಗೊತ್ತಾಗತ್ತೆ ಯಾಕೆ ಅಂತ. ಅದರಿಂದ ಏನಂದ್ರೆ ಇದು ಈ ಕರ್ಮದ ಜಟಿಲತೆ ಅನ್ನುವಂಥದ್ದು ಇದೆಯಲ್ಲ, ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗತ್ತೆ. ಅದು ಯಾವ ಕರ್ಮ ಎಲ್ಲಿ ಯಾವಾಗ ಹೊಡೆಯತ್ತೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಆದ್ರೆ ಅದು ಖಂಡಿತವಾಗಿಯೂ ಹೊಡೆಯತ್ತೆ. ಈಗ ಯಾರಾದ್ರೂ ತುಂಬಾ ನಮ್ಗೆ ಅನ್ಸ್ಬೋದು, ಎಲ್ಲ ಇದೆಯಲ್ಲ ಅವ್ರ ಹತ್ರ, ಬೇಕಾದಷ್ಟು ದುಡ್ಡಿದೆ, ಕಾರ್ ಇದೆ, ಮನೆ ಇದೆ, ಬಂಗ್ಲೋ ಅದಿದೆ ಇದಿದೆ ಅಂತ. ಆದ್ರೆ ಅವರು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಆ ಕೆಟ್ಟ ಕೆಲಕ್ಕೆ ಅವರಿಗೆ ಫಲ ಖಂಡಿತವಾಗಿಯೂ ಮುಂದೆ ಬಂದೇ ಬರುತ್ತೆ. ಆದ್ರೆ ಯಾರು ಇವಾಗ ಕಷ್ಟಪಟ್ಟಿದ್ದಾರೋ ಅವರಿಗೆ ಮುಂದೆ ಖಂಡಿತವಾಗಿಯೂ ಒಳ್ಳೇದು ಹಾಗೆ ಆಗತ್ತೆ. ಆದ್ರೆ ಯಾವುದನ್ನು ನಾವು ತಟಸ್ಥವಾಗಿ ಸ್ವೀಕಾರ ಮಾಡಬೇಕು. ಹರೇ ಕೃಷ್ಣ. ಧನ್ಯವಾದಗಳು ಗುರುಜಿ. ಹಾ, ಹೇಳಿ ಮಾತಾಜಿ. ಗುರುಜಿ, ನಾಳೆ ವೈಕುಂಠ ಏಕಾದಶಿ ಎಷ್ಟು ಗಂಟೆಗೆ ಬಿಡುದು? 7 ಗಂಟೆಗೆ ಅವ್ರ 8 ಕಾಲಕ್ಕ? ಶೈಲಾ ಮಾತಾಜಿ, ನಾಳೆ 1 ಸೆಕೆಂಡ್ ನಾನು ಹೇಳ್ತೇನೆ ನಿಮಗೆ. ಉಪವಾಸ ಬಿಡೋದಲ್ವಾ, ಪಾರಣ? ಹೌದು ಸರ್, ಹೌದು 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 ಗುರುಜಿ. 1 ಸೆಕೆಂಡ್, ಬೆಳಗ್ಗೆ ಬೇಗ ನೀವು ಎಲ್ಲಿದ್ದೀರಾ, ಯಾವ ಸಿಟಿ? ನಾವು ಉಡುಪಿಯಿಂದ. ಕೆಲವರು 7 ಗಂಟೆ ಹೇಳ್ತಾರೆ, ಕೆಲವರು 8 ಗಂಟೆ ನಂತರ ಅಂತ 1 ಹೇಳ್ತಾರೆ. ನಿಮಿಷ ಹೇಳ್ತೇನೆ ನಿಮ್ಗೆ ನಾನು. ಓಕೆ ಓಕೆ ಗುರುಜಿ. ಒಂದೇ 1 ಸೆಕೆಂಡ್ ಮಾತಾಜಿ. ನಾಳೆ ಬೆಂಗಳೂರು 6:45ರಿಂದ 8:21, ಮಂಗಳೂರು 6:56ರಿಂದ 8:21. ಆಯ್ತಾ? ಓಕೆ. 6:56ರಿಂದ 8:21 ಮಧ್ಯದಲ್ಲಿ. ನೀವು ಮಂಗಳೂರು ಉಡುಪಿ ಎಲ್ಲ ಒಂದೇ ಅಲ್ವಾ? ಓಕೆ ಓಕೆ, ಹೌದು ಹೌದು. ಸೊ 6:56 ನಂತರ ನೀವು 8:21 ಒಳಗಡೆ ಉಪವಾಸ ಬಿಡಬೇಕು. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ. ನಾವೀಗ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋಣ. ಓಕೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ರಾಮ 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 ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ರಾಮ 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 ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣ 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 ಹರೇ ಹರೇ,
हरे राम 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 हरे कृष्ण 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 हरे राम 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 हरे कृष्ण 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 हरे हरे राम राम हरे कृष्ण कृष्ण हरे राम 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 हरे कृष्ण कृष्ण हरे 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 राम हरे कृष्ण कृष्ण हरे राम 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 हरे कृष्ण हरे राम हरे कृष्ण कृष्ण हरे राम राम हरे कृष्ण हरे 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 राम कृष्ण हरे राम हरे कृष्ण हरे राम हरे राम हरे कृष्ण 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 हरे राम हरे कृष्ण वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः भगवद्गीता ग्रंथराज के जयवागले ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ ಇಲ್ಲಿರುವ ಎಲ್ಲಾ ಭಕ್ತರಿಗೂ ಜಯವಾಗಲಿ ಹರೇ ಕೃಷ್ಣ ಧನ್ಯವಾದಗಳು ಎಲ್ರಿಗೂ ಶುಭರಾತ್ರಿ ನಾಳೆ ಮತ್ತೆ ಭೇಟಿಯಾಗೋಣ ಹರೇ ಕೃಷ್ಣ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಧನ್ಯವಾದಗಳು